ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಭಗವಂತ ಮುಂದುವರಿಸಿತು ಹೇಳ್ತಾ ಇದ್ದಾರೆ ಯಾರಿಗೆ? ಅರ್ಜುನನಿಗೆ 7ನೇ ಅಧ್ಯಾಯದಲ್ಲಿ ತಚ್ಛೃಣು, ಏನೆಲ್ಲ ವೇದಾಧ್ಯಾಯಗಳೆಲ್ಲ ಇದೆ, ಏನೆಲ್ಲ ಜ್ಞಾನವಿದೆ, ಯಾವ್ದಾವ್ದು ಬ್ರಹ್ಮಸೂತ್ರಗಳಿದೆ, ವೇದದಲ್ಲಿ ಏನೆಲ್ಲ ಇದೆ ಅದರಲ್ಲಿ ಭಗವಂತ ನಾನೇ ಹೇಳ್ತಾ ಇದ್ದೀನಿ ಕೇಳು ಅಂತ ಎಲ್ಲೂ ಹೇಳಿಲ್ಲ. ಇದುವರೆಗೂ ನಾವು ಕೇಳಲಿಲ್ಲ. ಆದರೆ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂತದ್ದು ತಚ್ಛೃಣು, ನನ್ನಿಂದ ಕೇಳು, ಯೋಗ್ಯರಾದವರಿಂದ ಕೇಳಬೇಕು. ಯಾವುದೇ ಜ್ಞಾನವನ್ನ ನಾವು ಏನಾದ್ರು ಉನ್ನತವಾದದನ್ನ ಸಾಧಿಸ್ಬೇಕಾದ್ರೆ ಉನ್ನತವಾದ ವ್ಯಕ್ತಿಗಳಿಂದ ಅದನ್ನ ಕೇಳ್ಬೇಕು. ಇಲ್ಲಿ ಸ್ವತಃ ಭಗವಂತನೇ ಹೇಳ್ತಾ ಇರುವಂಥದ್ದು ತಚ್ಛೃಣು ಅಂದ್ರೆ ಶ್ರವಣ ಮಾತ್ರದಿಂದಲೇ ಭಗವಂತನನ್ನ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಲಿಕ್ಕೆ ಅದು ಒಂದು ಮಾರ್ಗವಾಗಿದೆ. ಶ್ರವಣ ಅನ್ನುವಂಥದ್ದು ಹೇಗೆ ಪರೀಕ್ಷಿತ್ ಮಹಾರಾಜ 7 ದಿನಗಳಲ್ಲಿ ತಕ್ಷಕನಿಂದ ಸಾಯಿಸಲ್ಪಡುತ್ತೆ, ನಾನು ಸಾಯ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಒಬ್ಬ ಯೋಗ್ಯ ಗುರು ಯಾರು ಶುಕಮುನಿಗಳನ್ನ ಆಯ್ಕೆ ಮಾಡ್ಕೊಂಡು ನಾನು ಯಾವ ರೀತಿಯಾದಂತ ಕಾರ್ಯವನ್ನ ಮಾಡಿದ್ರೆ ನಾನು ಆದಷ್ಟು ಬೇಗ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ನನಗಿರುವಂತದ್ದು 7 ದಿವಸ. ನಾನು ಹಾಗಾಗಿ ಏನ್ ಮಾಡ್ಬೇಕು, ಭಗವಂತನ ಹತ್ರ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂದಾಗ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಒಂದು ಕಥಾಗಳನ್ನ, ಭಗವಂತನ ಒಂದು ವಿಜ್ಞಾನವನ್ನ ನೀನ್ ತಿಳ್ಕೋಬೇಕು. ಆಗ ಏನ್ ಮಾಡ್ತೇನೆ, ನೀನ್ ಭಗವನ್ ಮುಕ್ತಿಯನ್ನು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದಾಗ ಸರಿ ಹಗಲು ರಾತ್ರಿ 7 ದಿನ ಆಗಲು 7 ದಿನ ರಾತ್ರಿ ಸತತವಾಗಿ ಕೃಷ್ಣನ ಬಗ್ಗೆ ಭಾಗವತಂ ಕೇಳಿದ್ರು ಯಾರು? ಪರೀಕ್ಷಿತ್ ಮಹಾರಾಜ. ಅವ್ರು 7 ದಿನಗಳಿಗೆ ಅವ್ರಿಗೆ ಅವಕಾಶ ಇತ್ತು. ನಮಗೆ ಎಷ್ಟು ಸೆಕೆಂಡ್ ಇದೆ, ಎಷ್ಟು ನಿಮಿಷ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ನ ರಾಂಗ್ ಪ್ಲೇಸ್ ಅಲ್ಲಿ ಹುಡುಕ್ತಾ ಇದೀವಿ ಅಲ್ವಾ? ಅದಕ್ಕೆ ಶ್ರವಣ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ನವವಿಧ ಭಕ್ತಿಯಲ್ಲಿ ಶ್ರವಣ ಅನ್ನುವಂಥದ್ದು ಮೊದಲನೆಯದು. ಯಾವ್ದು ಅದು ಅಂತಂದ್ರೆ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ಸಾಕ್ಯಂ ದಾಸ್ಯಂ ಆತ್ಮ ನಿವೇದನಂ. ಇದರಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದಂತಹ ಭಕ್ತಿಯನ್ನ ಮಾಡಿ ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾರೆ. ಶ್ರವಣಂ ಪರೀಕ್ಷಿತ್ ಮಹಾರಾಜ, ಕೀರ್ತನಂ ಶುಕಮುನಿಗಳು, ಸ್ಮರಣಂ ಪ್ರಹಲ್ನಾದ, ಪಾದ ಸೇವನಂ ಲಕ್ಷ್ಮಿ, ಅರ್ಚನಂ ಪೃಥು ಮಹಾರಾಜ, ವಂದನಂ ಅಕ್ರೂರ, ಸಾಕ್ಯಂ ಅರ್ಜುನ, ದಾಸ್ಯಂ ಹನುಮಾನ್, ಆತ್ಮನಿವೇದನ ಬಲಿ ಚಕ್ರವರ್ತಿ. ನಮ್ಗೆ ಇವ್ರ ಹೆಸರುಗಳೆಲ್ಲ ಗೊತ್ತಿದೆ. ಅವ್ರು ಏನೇನ್ ಮಾಡಿದ್ರು, ಈ ನವವಿಧ ಭಕ್ತಿಯಲ್ಲಿ ಒಬ್ಬೊಬ್ರು ಒಂದೊಂದು ಆಯ್ಕೆ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಯಾವ್ದು ಸರಿ ಹೋಯ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ಭಗವಂತನ ಹತ್ರ ಅವರು ಭಗವಂತ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡು ಭಗವಂತನ ಹತ್ರ ಹೋದ್ರು. ಈಗ ನಮ್ಗೆ ಶ್ರವಣಂ ಅನ್ನುವಂಥದ್ದು ಅತೀ ಸರಳವಾದದ್ದು. ನೆನ್ನೆ ಮಾತಾಜಿ ಹೇಳ್ತಾ ಇದ್ರು ನನಗೆ ಏನು ಮಾಡಕ್ಕಿಲ್ಲ, ಬರೀ ನಾನು ಶ್ರವಣ ಮಾಡ್ತಾ ಇದ್ದೀನಿ ಅಷ್ಟೇ. ಶ್ರವಣಂ ಇಸ್ ಅ ಫಸ್ಟ್, ಅದು ಲಿಸ್ಟ್ ಅಲ್ಲಿ ಇರುವಂತದ್ದು, ಫಸ್ಟ್ ಲಿಸ್ಟ್ ಅಲ್ಲೇ ಇರುವಂತದ್ದು ಶ್ರವಣಂ. ಎಲ್ಲಾರ್ಗೂ ಸುಲಭ ರೀತಿಯಲ್ಲಿ ನಾವು ಭಗವಂತನನ್ನ ತಿಳಿಬೇಕಾದ್ರೆ ಕೇವಲ ನಾವೇನ್ ಮಾಡ್ಬೇಕು, ಶ್ರವಣ ಮಾಡ್ಬೇಕು. ಕಣ್ಣಿಂದ ನೋಡ್ಲಿಕ್ಕೆ ನಮ್ಮ ಈ ಕಣ್ಣುಗಳು, ಈ ಚರ್ಮದ ಕಣ್ಣುಗಳಿಂದ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಕಿವಿ ಯಾವಾಗ ಕಣ್ಣಾಗತ್ತೆ ಅವಾಗ್ಲೇ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳುಗಳು ಹೇಳ್ತಾ ಇರ್ತಾರೆ ಪ್ರತಿದಿನ. ಸೊ ಇನ್ನ ಶ್ರವಣ ಮಾಡಿದ ನಂತರ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕು ಅಲ್ವಾ? ಭಗವಂತನ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಗೆ ಭಗವಂತನ ಬಗ್ಗೆ ಹೆಚ್ಚು ಪ್ರೀತಿ ಬರ್ಬೇಕಂತಂದ್ರೆ ಭಗವಂತನ ಬಗ್ಗೆ ಹೆಚ್ಚು ತಿಳ್ಕೊಬೇಕು. ಅವಾಗ ಏನ್ ಮಾಡ್ತಾನೆ, ಅವನು ಭವ ಬಂಧನದಿಂದ ಅವನು ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯ ಅಂತ ಹೇಳಿ ಅವನು ನಮ್ಮ ಭವ ಬಂಧನದಿಂದ ಪಾರು ಮಾಡ್ಲಿಕ್ಕೆ ಬರ್ತಾನೆ. ಅದಕ್ಕೆ ಏನ್ ಹೇಳ್ಬಹುದು ಅಂದ್ರೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಆ ಒಂದು ಸಂಕಟದಲ್ಲಿ ಇರ್ಬೇಕಾದ್ರೆ ಎಲ್ಲ ದೇವತೆಗಳು ಕಾತುರದಿಂದ ಕಾಯ್ತಾ ಇದ್ರು, ನನ್ನ ಹೆಸರು ಎಲ್ಲಾದ್ರೂ ಬರುತ್ತೇನೋ, ಕೂಗಿದ ತಕ್ಷಣ ನಾನು ಹೋಗಿ ಕಾಪಾಡಬೇಕು ಅಂತ. ಆದ್ರೆ ಗಜೇಂದ್ರ ಏನ್ ಮಾಡ್ದ, ಆ ನಾರಾಯಣನನ್ನ ಬಿಟ್ಟು, ಆ ವಿಷ್ಣುವನ್ನ ಬಿಟ್ಟು ಬೇರೆ ಯಾರನ್ನೂ ಕರೆದಿಲ್ಲ. ಸ್ವತಃ ಏನ್ ಮಾಡಿದ್ರು, ಭಗವಂತ ಗರುಡಾರೂಢನಾಗಿ ಬಂದು ಭಗವಂತ ಗಜೇಂದ್ರ ಮೋಕ್ಷನನ್ನ ರಕ್ಷಿಸಿ ಅವರಿಗೆ ಭಗವತ್ ಸಾಕ್ಷಾತ್ಕಾರವನ್ನ ಮಾಡಿಕೊಟ್ರು. ಕೇವಲ ಶ್ರವಣಮಿಂದ ಆ ಭಗವಂತನನ್ನ ನಾವು ನೋಡಬಹುದು. ನೋಡಿದ ನಂತರ ಏನ್ ಮಾಡ್ಬೋದು, ಭಗವಂತ ಏನ್ ಮಾಡ್ತಾನೆ, ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವಯ ಪ್ರಪತ್ತಂತಿ ಮಾಯಾಮೀದಂ ತರಂತಿ. ಐಹಿಕ ಪ್ರಕೃತಿ ಗುಣಗಳಿಂದ ಆಯ್ತಾ ಈ ನನ್ನ ದೈವಿ ಶಕ್ತಿಯನ್ನು ಮೇರೋದು ಬಹಳ ಕಷ್ಟ, ಆದ್ರೆ ನನಗೆ ಶರಣಾಗತರೋರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ ಒಂದು ಮಾಯೆಗೆ ಬಂದ್ಬಿಟ್ಟಿದೀವಿ ನಾವು, ಈ ಭೌತಿಕ ಜಗತ್ತಲ್ಲಿ ಸಿಕ್ಕಾಕೊಂಡಿದೀವಿ. ಭಗವಂತ ಹೇಳುವಂತದ್ದು ಮಾಯೆ ನನ್ನ ಅಂಡರಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವಳನ್ನ ದಾಟ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಈ ಪ್ರಕೃತಿ ಗುಣಗಳೇ ಹಾಗೆ, ಭೌತಿಕ ಜಗತ್ತಿನಲ್ಲಿ ಇಟ್ಟಿರುವಂತದ್ದು ಭಗವಂತದ್ದು ಹಿಂಗೆ ನಮ್ಮನ್ನ ಜೈಲಲ್ಲಿ ಹಾಕಿ ಬಂಧಿಸಿದ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೆನ್ನೆ ಕೂಡ ಹೇಳಿದ್ದು, ಕತ್ತೆಲ್ಲ ಒಂದು ಕೋಣೆಯಲ್ಲಿ ನಮ್ಮನ್ನ ಕೈ ಕಾಲು ಕಟ್ಟಿ ಬಿಟ್ಟಿದ್ದಾನೆ ಭಗವಂತ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಡಿಸ್ಕೋಬೇಕಂದ್ರೆ ಆ ನಾರಾಯಣನ ಒಬ್ಬನೇ
ನಮ್ಗೆ ಇನ್ನ ಗುರಿ ಅಲ್ವಾ? ಹಾಗೆ ಈ ಭವಬಂಧನದಿಂದ ಬಿಡಿಸ್ಕೋಬೇಕು, ಈ ತ್ರಿಗುಣಗಳಿಂದ ಹೊರಗಡೆ ಬರ್ಬೇಕಂದ್ರೆ ಭಗವಂತನಿಂದಾನೇ ಸಾಧ್ಯ. ಹಾಗಾಗಿ ಭಗವಂತ ಹೇಳೋದ್ರೆ ನನ್ನ ನರಲ್ಲಿ ಕೆಲಸ ಮಾಡ್ತಾ ಇರೋ ಮಾಯೆನ ಮಾಡೋ ಏನು ತಪ್ಪಿಸ್ಕೊಂಡ್ ಬರೋದು ಬಹಳ ಕಷ್ಟ. ಆದ್ರೆ ಯಾರು ನನಗೆ ಶರಣಾಗ್ತಾರೆ ನಾನೇ ಅವ್ರಿಗೆ ರಕ್ಷಣೆಯನ್ನ ಕೊಡ್ತೀನಿ. ಭವಸಾಗರದಿಂದ, ಈ ಒಂದು ಸಂಸಾರ ಸಾಗರ ದುಃಖ, ಈ ಒಂದು ಸಾಗರದಿಂದ ನಮ್ಮನ್ನ ಯಾರು ಪಾರ್ ಮಾಡುವಂಥದ್ದು? ಅವನು ಜಗನ್ನಾಥ, ಜಗತ್ ರಕ್ಷಕ, ಕೇಶವ, ಮಾಧವ, ಅವನನ್ನ ಬಿಟ್ರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾರಿಗೆ ಶರಣಾಗತರಾಗ್ಬೇಕು? ಆ ಭಗವಂತನಿಗೆ ಯಾವ ರೀತಿ? ಶ್ರವಣ ಮೂಲಕ. ಶ್ರವಣ ಮಾಡ್ತಾ ಮಾಡ್ತಾ ಇನ್ನೇನು ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಇದು ಯಾವಾಗ ಅರ್ಥ ಆಗುತ್ತೆ? ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಪ್ರಬದ್ಧತೆ ವಾಸುದೇವಂ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದನ್ನು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತಹ ಮಾತ್ಮನು ದುರ್ಲಭ. ಅಷ್ಟು ಸುಲಭವಾಗಿ ಇಂತಹ ಒಂದು ಮಹತ್ ಕಾರ್ಯವಾದಂತಹ ಒಂದು ಈ ವಿಚಾರ ದೊರಕುವುದು ಅಷ್ಟು ಸುಲಭ ಅಲ್ಲ. ಆದ್ರೆ ಭಗವಂತ ಹೇಳ್ತಾನೆ, ಎಷ್ಟೋ ಜನ್ಮಗಳನ್ನ ಪಡೆದು ನಂತರ ನಮ್ಗೆ ಅರ್ಥ ಆಗೋದು. ನಿರಾಕಾರವಾದಿಗಳು, ಮಾಯವಾದಿಗಳು, ಇನ್ನೊಂದು ಹಠಯೋಗಿಗಳು, ಇನ್ನೊಂದು ಜ್ಞಾನ ಯೋಗಿಗಳು ಏನೆಲ್ಲ ಮಾಡ್ಕೊ ಬಂದು ಕೊನೆಗೆ ಭಕ್ತಿ ದೊರಕಬೇಕಾದ್ರೆ ಅವ್ನ್ ಎಷ್ಟೋ ಕೋಟಿ ಜನ್ಮ ಕಳೆದಿದ್ರೆ, ಬಹುನಾಂ ಜನ್ಮ ನಾಮಂತೆ ಭಗವಂತನೇ ಹೇಳುವಂತದ್ದು, ಎಷ್ಟೋ ಜನ್ಮಗಳು ಕಳೆದಿದ್ರೆ ಮಾತ್ರನೇ ಜ್ಞಾನವಾನ್ ಪ್ರಬದ್ಧತೆ, ಅವನಿಗೆ ಜ್ಞಾನ ಬರುದು. ವಾಸುದೇವಂ ಸರ್ವಮಿತಿ, ಇನ್ನು ಅಲ್ಟಿಮೇಟ್ ಇನ್ನೇನು ಇಲ್ಲ. ಮಹಾತ್ಮ ಸುದುರ್ಲಭ, ಅಂತ ಮಹಾತ್ಮನು ತುಂಬಾ ದುರ್ಲಭ ಅಂತ ಭಗವಂತ ಹೇಳುವಂಥದ್ದು. ಸೊ 7ನೇ ಅಧ್ಯಾಯದಲ್ಲಿ ಭಗವಂತನ ಬಗ್ಗೆ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದ್ರೆ ಭಗವಂತ ನಮ್ಮನ್ನ ಭವಬಂಧನದಿಂದ ದೂರ ಮಾಡ್ತೀವಿ. ಎಲ್ಲ ಮಹತ್ತತ್ವಗಳು ಸರ್ವ ಕಾರಣಂ ಅಂತ 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದು. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಎಲ್ಲವೂ ಅವನಲ್ಲೇ ಇರುವಂತದ್ದು. ಅದಕ್ಕೆ ಬ್ರಹ್ಮನ್ ಯಾರು ಭಕ್ತಿಯನ್ನ ಮಾಡ್ಲಿಕ್ಕೆ ಬರ್ತಾರೆ ಅವನಿಗೆ ಬ್ರಹ್ಮನ್ ಜ್ಞಾನ ನಾನು ಕೊಡ್ತೇನೆ. ಬ್ರಹ್ಮನ ಹಂತಕ್ಕೆ ಅವನು ಬಂದ್ಬಿಡ್ತಾನೆ ಭಕ್ತನಾದವನು. ಎಲ್ಲ ಕಡೆ ಇರುವಂತದ್ದು ಅವನೇ, ಸರ್ವ ಕಾರಣ ಅವನೇ ಆಗಿದ್ದಾನೆ ಅನ್ನೋದು 7ನೇ ಅಧ್ಯಾಯದಲ್ಲಿ ನಾವು ಕೇಳೋ ಮಾತ್ರದಿಂದ ಅರ್ಥ ಮಾಡ್ಕೊಂಡು. ಇನ್ನು ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಈ ಭಗವತ್ ಪ್ರಾಪ್ತಿಯನ್ನ ಮಾಡ್ಕೊಬೇಕು. ಯಾವ ರೀತಿ? ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಜೀವಿಗೂ ಸಾವು ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಹುಟ್ಟಿದ ಮೇಲೆ, ಜನನ ಆದ್ಮೇಲೆ ಮರಣ ಖಂಡಿತವಾಗ್ಲೂ ಬರುತ್ತೆ. ಅದರ ಮಧ್ಯೆ ರೋಗಗಳು, ಮುಪ್ಪು. ನಮ್ಗೆ ಯಾರಿಗಾದ್ರು ರೋಗ ಬರ್ಬೇಕು ಅಂತ ಇಷ್ಟ ಪಡ್ತೀವ? ಆದ್ರೆ ರೋಗ ಬಂದೇ ಬರುತ್ತೆ. ನಮ್ಗೆ ಯಾರಿಗೂ ವಯಸ್ಸಾಗ್ಬಾರ್ದು ಅಂತ ಇಷ್ಟ ಪಡ್ತೀವಿ, ಆದ್ರೂ ಕೂಡ ವಯಸ್ಸು ಬಂದೇ ಬರುತ್ತೆ. ಎಂತ ದಪ್ಪಗೆ ನೋಡಕ್ಕೆ ಆಗ್ತಾ ಇಲ್ಲ, ಆಕಾರನೇ ವಿಕಾರವಾಗಿದೆ ಅಂತಂದ್ರು ಕೂಡ ಅವನ್ ಕನ್ನಡಿ ಮುಂದೆ ನಿಂತ್ಕೊಂಡಿದ ತಕ್ಷಣ ಅಪ್ಪ ನಾನು ಎಷ್ಟು ಚೆನ್ನಾಗ್ ಕಾಣ್ತಿದೀನಿ ಅನ್ಸುತ್ತೆ. ದೇಹ ಅಲ್ಲ ಅದು, ಆತ್ಮದ ಸ್ವರೂಪ ಅದು ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಆದ್ರೆ ಆತ್ಮ ಯಾವ್ದೊಂದು ದೇಹವನ್ನ ಧಾರಣೆ ಮಾಡಿದಾಗ ಆ ದೇಹ ಧಾರಣೆ ಮಾಡೋದ್ ದೇಹವನ್ನು ನೋಡ್ಕೊಳ್ಳಲ್ಲ, ಅದು ಯಾವಾಗ್ಲೂ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ಳುತ್ತೆ. ಆದ್ರೆ ನಾವೇನ್ ಮಾಡ್ಕೊಳ್ತೀವಿ? ಅಜ್ಞಾನದಿಂದ ನಾನ್ ದೇಹ ಏನಿದ್ದೀನಿ, ನಿಜವಾಗ್ಲೂ ನಾನೇನಾಗಿದೆ ದೇಹವೇ ಆಗಿದ್ದೀನಿ ಅನ್ನೋ ಒಂದು ಸುಳ್ಳು ಅಪೋದನೆ ಅಜ್ಞಾನದಲ್ಲಿ ನಾವಿರ್ತೀವಿ. ಹಾಗಾದ್ರೆ ಈ ದೇಹ ಯಾವಾಗ್ಲೂ ಶಾಶ್ವತವಾಗಿರುತ್ತಾ? ಭಗವಂತ ಕೊಟ್ಟಿರುವಂತ ಉಪಾಧಿ ದೋಣಿಯನ್ನು ಬಳಸ್ಕೊಂಡು ಈ ದಡದಿಂದ ಆ ದಡಕ್ಕೆ ನಾವು ಹೇಗೆ ದಾಟ್ಲಿಕ್ಕೆ ಸಾಧ್ಯವೋ, ಭವಸಾಗರದಿಂದ ನಾವು ದಾಟ್ಲಿಕ್ಕೆ ಭಗವಂತ ಕೊಟ್ಟಿರುವಂತಹ ಉಪಾಧಿ ಇದು. ಒಂದು ದೋಣಿ, ಒಂದು ಕಾರಲ್ಲಿ ಡ್ರೈವರ್ ಇಲ್ಲ ಅಂದ್ರೆ ಚಾಲನೆ ಆಗಲ್ಲ, ಹಾಗೆ ಆತ್ಮ ಇಲ್ಲ ಅಂದ್ರೆ ಚಾಲು ಆಗಲ್ಲ. ಹಾಗೆ ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಅವಕಾಶ. ಇದರಿಂದ ನೀನು ನನ್ನ ಹತ್ರ ಬರ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ಕೋ, ಬಾಡಿಗೆ ಮನೆ ಅಂತ ಹೇಳ್ಬೋದು. ಸ್ವಲ್ಪ ದಿವಸ ಇದ್ದು ನಾವು ಸ್ವಲ್ಪ ಏನೆಲ್ಲ ಪುಣ್ಯವನ್ನೆಲ್ಲ ಮಾಡ್ಕೊಂಡು ಭಗವಂತ ಹತ್ರ ಹೋಗ್ಲಿಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ಳಲಿಕ್ಕೆ ಇರುವಂತಹ ಉಪಾಧಿ ಇದು. ನಾವೇನ್ ಮಾಡ್ತಾ ಇದೀವಿ? ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಆಸ್ತಿ, ಎಜುಕೇಶನ್, ಇನ್ನೊಂದಂತ ಹೇಳಿ ಆ ಸಮಯನೆಲ್ಲ ಏನ್ ಮಾಡ್ತಾ ಇದೀವಿ? ಬೇರೆದಕ್ಕೆ ನಾವು ಉಪಯೋಗ ಮಾಡ್ಕೊಬಿಡ್ತಾ ಇದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು? ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಪ್ರಬದ್ಧತೆ. ಎಷ್ಟೋ ಜನ್ಮಗಳನ್ನ ದಾಟಿ ಬಂದಿದ್ದೀವಿ, ಜ್ಞಾನ ಬಂದಿದೆ. ಆ ವಾಸುದೇವನಿಗೆ ಶರಣಾಗತರಾಗ್ಬೇಕು. ಆ ಶರಣಾಗತರಾದ್ಮೇಲೆ ನಂತರದಿಂದ ನಾವೇನ್ ಮಾಡ್ಬೇಕು? ಆ ಭಕ್ತಿ ಸಾಧನೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಈ ಒಂದು ಕರ್ಮ ಯಾಕೆ ಇರುತ್ತೆ ಅಂತ ಸಮಯ ನೋಡೋಣ. ಹೇಗೆ ಅಂತಂದ್ರೆ, ಒಬ್ಬ ಮುಸ್ಲಿಂ ಮತ್ತೆ ಒಬ್ಬ ಇಬ್ರು ಬ್ರಾಹ್ಮಣರು, ಇಬ್ರು ಸ್ನೇಹಿತರು, ತುಂಬಾ ಸ್ನೇಹಿತರು. ಬ್ರಾಹ್ಮಣ ಕಡು ಬಡವ, ಮುಸ್ಲಿಂ ಒಂದ್ ಸ್ವಲ್ಪ ಎಕನಾಮಿಕಲ್ ಚೆನ್ನಾಗಿದ್ದಾನೆ. ಬ್ರಾಹ್ಮಣನಿಗೆ ಒಬ್ಬ ಮಗಳು ಯುಕ್ತ ವಯಸ್ಸಿಗೆ ಬಂದಿದ್ದಾಳೆ, ಮದ್ವೆಯನ್ನ ಮಾಡ್ಬೇಕು. ಅವನ ಹತ್ರ ಕಾಸಿಲ್ಲ. ತುಂಬಾ ಫ್ರೆಂಡ್ಸ್ ಇವರಿಬ್ರು. ಕೇಳಲಾರ್ದೆ ಕೇಳ್ತಾನೆ, ಸಾಹೇಬು ನನ್ಗೆ ಒಂದ್ ಸ್ವಲ್ಪ ದುಡ್ಡು ಬೇಕು, ನನ್ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ. ಅವನಿಗೆ ಗೊತ್ತು ಈ ಬ್ರಾಹ್ಮಣನ ಕೊಟ್ಟು ದುಡ್ಡು ನನ್ಗೆ ವಾಪಸ್ ಬರಲ್ಲ. ಆದ್ರೂ ಸ್ನೇಹಿತರು, ಆಯ್ತು ತಗೋ ಅಂತ ಕೊಡ್ತಾನೆ. ಕೊಟ್ರೆ ಮದ್ವೆ ಎಲ್ಲ ಆಗುತ್ತೆ. ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ? ಬ್ರಾಹ್ಮಣ ಸತ್ತೋಗ್ಬಿಡ್ತಾನೆ. ಬ್ರಾಹ್ಮಣನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಏನ್ ಮಾಡ್ತಾನೆ?
ಅವ್ರಪ್ಪ ಬದುಕದಂಗೆ ಬದುಕದ್ ಬೇಡ ಅಂತ ಹೇಳಿ ಏನೋ ಕಷ್ಟ ಬಿದ್ದು ಒಂದಷ್ಟು ಸ್ವಲ್ಪ ಅವ್ನು ನಾರ್ಮಲ್ ಆಗಿ ಬದುಕ್ತಾ ಇರ್ತಾನೆ. ಒಂದು ದಿವಸ ಅವನಿಗೆ ಕನಸು ಬೀಳತ್ತೆ. ಯಾವ ರೀತಿ ಕನಸು ಬೀಳತ್ತೆ, ಅಪ್ಪ ಬರ್ತಾನೆ, ನೋಡು ಮಗ, ನಾನು ಸಾಹೇಬ್ರ ಹತ್ರ ನಾನು ಏನ್ ಮಾಡ ಸಾಬ್ರ ಹತ್ರ ನಾನು ಒಂದಷ್ಟು ಕಾಸನ್ನ ನಾನು ಸಾಲ ಪಡ್ಕೊಂಡಿದ್ದೆ, ಏನಾದ್ರೂ ಮಾಡಿ ನೀನ್ ಸಾಲ ತೀರ್ಸು, ಅವ್ರ ಮನೆಯಲ್ಲಿ ನಾಯಿ ಆಗ್ಬಿಟ್ಟಿದೀನಿ ನಾನು ಅಂತ ಹೇಳ್ತಾನೆ. ಇದನ್ ಕೇಳಿಸ್ಕೊಂಡಂತ ಮಗ, ಹೌದಾ, ಇದನ್ ಪರೀಕ್ಷೆ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾನೆ, ಸಾಹೇಬ್ರ ಮನೆಗೆ. ನಾಯಿ ಇರತ್ತೆ. ಆಮೇಲೆ ಈ ನಾಯಿ ಎಷ್ಟ್ ದಿವಸದಿಂದ ಇದೆ, ನಿಮ್ದೇನಾಯ್ತು ಎಲ್ಲ ಕೇಳ್ತಾನೆ. ಹಾ ಅಂತ ಅಷ್ಟೇ ಇನ್ನೇನು ಕೇಳಲ್ಲ. ನಮ್ ತಂದೆ ಏನಾದ್ರು ಸಾಲ ಮಾಡಿದ್ರೆ ನಿಮ್ ಹತ್ರ ಅಂತ ಹೇಳಿ, ಹಾ ಸಾಲ ಮಾಡಿದ್ರು ಕೊಟ್ಟಿಲ್ಲ, ಪರವಾಗಿಲ್ಲ, ನನ್ ಸ್ನೇಹಿತ ಅಲ್ವಾ ಅಂತ ಹೇಳ್ತಾರೆ. ಇಲ್ಲ ನಾನು ನಿಮ್ಗೆ ಸಾಲವನ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಏನೋ ಕಷ್ಟ ಬಿದ್ದು ಸಾಲವನ್ನ ಕೊಟ್ಟ. ಆ ಸಾಹೇಬ್ಗ್ ಸಾಲ ಯಾವಾಗ ತೀರ್ತೋ ಆ ನಾಯಿಯಲ್ಲಿ ಸತ್ತೋಯ್ತು. ಅಂದ್ರೆ ಋಣ ಇರೋವರೆಗೂ ಅದಲ್ಲಿತ್ತು, ಋಣ ತೀರಿದ ಮೇಲೆ ಏನಾಯ್ತು, ಸತ್ತೋಯ್ತು. ಹಾಗೆ ನಮ್ ಋಣ ಇರೋವರೆಗೂ ನಾವು ಇನ್ನೊಂದ್ ಮನೆಯಲ್ಲಿ ನಾವು ಹುಟ್ಟು ಬರ್ತಾ ಇರ್ಬೇಕಾಗತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಋಣವನ್ನ ತೀರಿಸ್ಕೊಳ್ಳೋ ಹಾಗೆ. ಆ ಋಣ ಹೇಗೆ ತೀರುತ್ತೆ, ಆ ನಾರಾಯಣನ ಸ್ಮರಣೆಯನ್ನ ಮಾಡಿದ್ರೆ ನಾವು ತೀರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು. ಭಗವಂತ ಹೇಳುವಂತದ್ದು, ಅಂತ್ಯಕಾಲೇ ಚ ಮಾಮೇವ ಸ್ಮರಂತ್ಯ ಕಲೇವರಂ, ನೀನು ಅಂತ್ಯದಲ್ಲಿ ಏನನ್ನ ನೆನೆಸ್ಕೊಳ್ತೀಯ ಅದೇ ರೀತಿಯಾದಂತಹ ದೇಹ ನಿನಗೆ ಬರುತ್ತೆ. ಹಾಗಾಗಿ ನೀನೇನ್ ಮಾಡ್ಬೇಕು, ನೀನು ಪ್ರತಿ ನಿಮಿಷ ಕೌಮಾರಂ ಆಚರದೇಯತ್ ಅಂತ ಏನ್ ಹೇಳ್ತಾರೆ, ಸಣ್ಣ ವಯಸ್ಸಿನಿಂದನೇ ನೀನ್ ಭಕ್ತಿಯನ್ನ ಮಾಡ್ಬೇಕು. ಸಣ್ಣ ವಯಸ್ಸಿನಿಂದ ಭಕ್ತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ, ಈಗ ಸಿಕ್ಕಿದೆ. ಸ್ವಲ್ಪ ಮಪ್ಪೆಸ ಧರ್ಮಸ್ಯ ತ್ರಾಯತೋ ಮಹತೋ ಭಯತ್. ನಾವು ಸ್ವಲ್ಪವನ್ನ ಮಾಡಿದ್ರು ಕೂಡ ಭಗವಂತ ಮಹತ್ತರವಾದಂತಹ ಒಂದು ಅವಕಾಶವನ್ನ ನಮ್ಗೆ ಕೊಡ್ತಾನೆ. ಹಾಗಾಗಿ ಸಿಕ್ಕಿರುವಂತಹ ಸಮಯದಲ್ಲಿ ಭಗವಂತನ ನಾವು ಒಲಿಸ್ಕೊಳ್ಳುವಂತ ಕೆಲಸದಲ್ಲಿ ನಾವು ನಮ್ಮನ್ನ ತೊಡಸ್ಕೋಬೇಕು. ಈ ಭಗವತ್ ಪ್ರಾಪ್ತಿ ಏನಿದೆ ಅದನ್ನೇ ತಿಳಿಸುತ್ತೆ. ನಾವು ನಿರಾಕಾರವಾದಿಗಳು ಇನ್ನೊಂದು ಅದು ಸತ್ಯ ಅನ್ಸುತ್ತೆ, ಅವ್ರು ಹೇಳೋದೆಲ್ಲ ಸತ್ಯ ಅನ್ಸುತ್ತೆ, ಆದ್ರೆ ನಾವ್ ಅದನ್ನ ನಂಬಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಭಕ್ತನಾದವನಿಗೆ ಸುಲಭ ಮಾರ್ಗ ಇದೆ, ಇನ್ನ ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗೋರೆಲ್ಲ ಇಲ್ಲಿ ನೋಡ್ತಿದ್ರಲ್ಲ, ಅವ್ನ್ ಜಂಪ್ ಮಾಡುವಂತದ್ದು ಯಾವ ರೀತಿ ಜಂಪ್ ಮಾಡ್ತಿದ್ದಾನೆ ಅಂತ ಈಗ ನೋಡಿದ್ವಿ. ಹೀಗೆ ಜಂಪ್ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಭಕ್ತನಾದವನು ಈಸಿಯಾಗಿ ಪಕ್ಕದಲ್ಲಿ ಬರ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಮಾಮುಪತ್ಯೇತು ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿ ಪರಮಂ ಗತಾಃ. ಭಕ್ತಿ ಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಯಾರು ಭಕ್ತಿಯನ್ನ, ಭಗವಂತ ಹೇಳುವಂತದ್ದು ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠ ಯೋಗಿ ಯಾರು, 6ನೇ ಅಧ್ಯಾಯದಲ್ಲಿ ಹೇಳುವಂತದ್ದು, ನನ್ನನ್ನು ಸದಾ ಯಾರು ನೆನೆಸ್ತಾ ಇರ್ತಾರೆ, ತನ್ನಲ್ಲಿರುವ ನನ್ನನ್ನು ಯಾರು ನೆನಪಿಸ್ಕೊಳ್ತಾ ಇರ್ತಾರೆ, ಸದಾ ನನಗೆ ಯಾರು ಭಕ್ತಿ ಪೂರ್ವಕವಾದ ಸೇವೆಗಳನ್ನ ಸಲ್ಲಿಸ್ತಾ ಇರ್ತಾರೆ, ಅವನು ಎಲ್ಲ ಯೋಗಿಗಳಲ್ಲಿ ಮಹಾಯೋಗಿ, ಭಕ್ತ, ಶ್ರೇಷ್ಠ ಭಕ್ತ, ಅವನಿಗೆ ನಾನಿಷ್ಟ, ನನಗೆ ಅವನಿಷ್ಟ ಅಂತ. ಹಾಗೆ ಭಗವಂತ ಹೇಳೋದು ಎಲ್ಲ ಜ್ಞಾನ ತಿಳಿಯುವಂಥದ್ದು ಯಾರಿಗೆ, ಭಕ್ತರಿಗೆ ಮಾತ್ರ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನಲ್ಲಿ ಅತ್ಯುನ್ನತ ಲೋಕದಿಂದ ಅತಿ ಕಡೆಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದ್ರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಆ ಬ್ರಹ್ಮ ಭುವನ ಲೋಕ, ಬ್ರಹ್ಮಲೋಕದವರೆಗೂ ಹೋಗಿ ಅತಳ ಸುತಳ ವಿತಳ ಪಾತಾಳವರೆಗೂ ಹೋದ್ರು ಕೂಡ ನೀನು ನಿನ್ನ ಒಂದು ಕರ್ಮ, ಅದು ಪುಣ್ಯದ ಕರ್ಮ ಪಾಪದ ಕರ್ಮ ಏನೇ ಆಗಿರಬಹುದು, ತೀರಿದ ನಂತರ ಇಲ್ಲಿಗೆ ನೀನು ಬರಬೇಕು. ನಿನಗೆ ಮತ್ತೆ ಪುನರತಿ ಜನರಂ ಪುನರತಿ ಮರಣಂ, ಮತ್ತೆ ಈ ಒಂದು ಸೈಕಲ್ ಅಲ್ಲಿ ಸುತ್ತುವುದು, ಜನ್ಮ ಮೃತ್ಯು ಜರಾ ವ್ಯಾಧಿಯ ಸೈಕಲ್ ಅಲ್ಲಿ ಸುತ್ತುವುದು ನಿನಗೆ ತಪ್ಪುವುದಿಲ್ಲ. ಹಾಗಾಗಿ ನೀನ್ ಏನ್ ಮಾಡ್ಬೇಕು, ಎಲ್ಲಿಗೆ ಹೋದ್ರೆ ಅಲ್ಲಿಂದ ನಾವು ವಾಪಸ್ ಬರಲ್ಲ, ಅಲ್ಲಿಗೆ ಯಾವ್ದದು ಗೋಲಕ, ಭಗವಂತನಿರುವಂತದ್ದು, ಎಲ್ಲಿ ನಮ್ಮ 3 ರೀತಿಯಾದಂತ ಜ್ಞಾನವನ್ನು, ಬ್ರಹ್ಮೇತಿ ಪರಮಾತ್ಮೇತಿ ಭಗವನೇತಿ. ಬ್ರಹ್ಮೇತಿಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಆ ಬ್ರಹ್ಮ ಜ್ಞಾನವನ್ನ ಪಡೆಯುವಂತ ಜ್ಞಾನವನ್ನ ಭಗವಂತ ಕೊಡ್ತಾನೆ. ನಾನ್ ಭಕ್ತಿಯನ್ನ ಮಾಡ್ತೀನಿ, ನಾನ್ ನಿನ್ನ ನಾಮಸ್ಮರಣೆಯನ್ನ ಮಾಡ್ತೀನಿ ಅಂದ ತಕ್ಷಣ ಭಕ್ತನಾದವನು ಬ್ರಹ್ಮೇತಿಗೆ ಬಂದ್ಬಿಟ್ಟ. ಇನ್ನ ಸಾಧನೆ ಮಾಡ್ತಾ ಪರಮಾತ್ಮೇತಿ, ಅವನಿಗೆ ಗೊತ್ತಾಗುತ್ತೆ ಭಗವಂತ ಇದ್ದಾನೆ ಅನ್ನೋಂಥದ್ದು ಗೊತ್ತಾಗುತ್ತೆ, ಭಗವಂತ ನಾನು ಇಬ್ರು ಇದ್ದೀವಿ ಅನ್ನೋದು. ನಂತರ ಆ ಭಕ್ತನಾದವನಿಗೆ ತಿಳಿಯುತ್ತೆ ಭಗವಂತನಿದ್ದಾನೆ, ಆ ವಾಸುದೇವನಿದ್ದಾನೆ, ಅಲ್ಲಿಗೆ ನಾನು ಹೋಗ್ಲಿಕ್ಕೆ ಇದೆ, ಇನ್ನು ಮುಂದುವರಿದು ನನ್ನ ಸಾಧನೆ ಇದೆ ಅಂತ. 4 ಕುಮಾರರವರೇನಿರ್ತಾರೆ ನಿರಾಕಾರವಾದಿಗಳಾಗಿ ಆ ಒಂದು ಸ್ಟೇಜ್ ಅಲ್ಲಿ ಪರಮಾತ್ಮೀತಿ ಆ ಒಂದು ಸ್ಟೇಜ್ ಅಲ್ಲೇ ಇರ್ತಾರೆ. ನಂತರ ಭಗವಂತ ಸಾಕ್ಷಾತ್ಕಾರ ಆಗುವಂತದ್ದು ಆ ಭಗವಂತನ ಪಾದಕಮಲಗಳಲ್ಲಿ ಇರುವಂತಹ ತುಳಸಿಯ ಒಂದು ಸ್ಮೆಲ್ ಅನ್ನು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಮತ್ತೆ ಜ್ಞಾನ ಬರುತ್ತೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಸಾಧನೆಯನ್ನ ಮಾಡಿ ಮತ್ತೆ ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳುವಂಥದ್ದು. ನಿರಾಕಾರವಾದಿಗಳಿಗೆ ಅದು ಪರಿಪೂರ್ಣತೆ ಅಲ್ಲ, ಆದ್ರೆ ಸಾಧನೆಯನ್ನ ಮಾಡ್ತಾರೆ ಒಂದು ಹಂತದವರೆಗೆ, ಅದು ಪರಿಪೂರ್ಣತೆ ಅಲ್ಲ, ಅದು ಇದೆ ಆದ್ರೆ ಅರ್ಧಂಬರ್ಧ. ಹಾಗಾಗಿ ನಾವೇನ್ ಮಾಡ್ಬೇಕು,
ಪೂರ್ತಿಯಾದಂತ ಪರಿಪೂರ್ಣವಾದಂತ ಜ್ಞಾನವನ್ನ ಪಡೆದುಕೋಬೇಕು. ಇನ್ನ ಸಾಯುವಂತಹ ಕಾಲದಲ್ಲಿ ಅಂತಂದ್ರೆ ಈ ಬ್ರಹ್ಮ ಒಂದು ನಿರಕಾರ್ಯವಾದಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಕುತ್ಕೋಬೇಕು, ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಮೂಗಿನ ಒಂದು ಉಸಿರಾಟ ಒಂದು ಸರಿಯಾಗಿರ್ಬೇಕು, ಅರೆಬರೆ ಕಣ್ಣು ತೆಗ್ದಿರ್ಬೇಕು, ಆ ಬ್ರಹ್ಮ ಒಂದು ಇದ್ರಲ್ಲಿ ಏನ್ ಸಹಸ್ರದಳದಲ್ಲಿ ಆ ಪ್ರಾಣವಾಯು ಹೋಗ್ಬೇಕು, ಅವಾಗ ಭಗವಂತನ ಹತ್ರ ಹೋಗ್ತಾರೆ. ಅಂದ್ರೆ ನಿರಾಕಾರವಾದವರು ಒಂದು ಪರಮಾತ್ಮೆತಿಗೆ ಒಂದು ನಿರಾಕಾರದಲ್ಲಿ ಅವರು ಲೀನವಾಗ್ತಾರೆ ಅಂತೆಲ್ಲ ಇದೆ. ಆದರೆ ಭಕ್ತರಿಗೆ ಸುಲಭವಾದ ಅತಿ ಸುಲಭವಾದದ್ದು ಏನು, ಉತ್ತರಾಯಣ ಇಲ್ಲ, ದಕ್ಷಿಣಾಯಣ ಇಲ್ಲ, ಸಂಜೆ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ, ಇನ್ನೇನಿಲ್ಲ, ಸಮಯವೇ ಇಲ್ಲ ಭಕ್ತನಿಗೆ. ಯಾವಾಗ ಅವನು ಸಾಯುವಂತಹ ಕಾಲದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಅಥವಾ ಹರೇ ಕೃಷ್ಣ, ರಾಮ ಕೃಷ್ಣ ಗೋವಿಂದ ಅಚ್ಯುತ ಅನಂತ ಯಾವುದೋ ಒಂದು ಹೆಸರನ್ನ ಅವನು ಯಾವಾಗ ಹೇಳ್ತಾನೆ, ಅವನೇನ್ ಮಾಡ್ತಾನೆ, ನೇರವಾಗಿ ಗೋಲೋಕಕ್ಕೆ ಹೋಗ್ತಾನೆ. ಇನ್ನ ಅದು ಉತ್ತಮವೋ ಇದು ಉತ್ತಮವೋ ನಾವೇ ಯೋಚನೆ ಮಾಡ್ಬೇಕು. ಹಾಗಾಗಿ ಯೋಚನೆ ಮಾಡುವ ಸಮಯ ಇಲ್ಲ. ನಾವೇನ್ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಭಗವಂತನಿಗೆ ಹೇಳ್ತಾ ಅವನ ಪಾದಗಳಿಗೆ ಶರಣಾಗೋದಷ್ಟೇ ಎನ್ನುವಂತ ಅವಕಾಶ. ಇನ್ನ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, ಪರಮ ಗುಹ್ಯ. ಭಗವಂತ ಮುಂದುವರೆದು ಹೇಳುವಂತದ್ದು ಇದು ಅತ್ಯಂತ ಪರಮ ಗುಹ್ಯವಾದ, ಗುಡ್ಡು ಬೆಸ್ಟ್ ಬೆಟರ್ ಅನ್ನೋ ಹಾಗೆ ರಾಜವಿದ್ಯಾ ರಾಜಗುಹ್ಯ ರಾಜಯೋಗ ಅಂದ್ರೆ ಗುಹ್ಯ ಅನ್ನೋದು ತುಂಬಾ ಕಾನ್ಫಿಡೆನ್ಷಿಯಲ್. ನೀನ್ ಇದನ್ನ ತಿಳ್ಕೊಂಡ್ಮೇಲೆ ಇನ್ನೇನ್ ತಿಳ್ಕೊಳ್ಳೋ ಹಾಗೆ ಇಲ್ಲ, ಅಷ್ಟು ಕಾನ್ಫಿಡೆನ್ಷಿಯಲ್ ವಿಚಾರವನ್ನ ನಾನ್ ನಿನಗೆ ತಿಳಿಸ್ತೀನಿ, ತಿಳ್ಕೊ ಅಂತ ಭಗವಂತ ಹೇಳುವಂತದ್ದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತಮವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಅತ್ಯಂತ ಪರಿಶುದ್ಧ ಜ್ಞಾನ, ಆತ್ಮ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದ ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡಬಹುದು. ಈ ಭಕ್ತಿ ಅನ್ನೋದನ್ನ ಸಂತೋಷದಿಂದ ಘೋಷಣೆ ಮಾಡ್ತಿದ್ದಾರೆ ಭಗವಂತ, ಸಂತೋಷದಿಂದ ನೀನು ಅನುಷ್ಠಾನ ಮಾಡು. ಇದಕ್ಕಿಂತ ಸಂತೋಷವಾದಂತಹ ಒಂದು ಸಾಧನೆ ಇನ್ಯಾವುದೂ ಇಲ್ಲ. ಅಂದ್ರೆ ಭಕ್ತಿ ಅನ್ನುವಂಥದ್ದು ಅಷ್ಟು ಪರಿಪೂರ್ಣತೆಯನ್ನ ಕೊಡುತ್ತೆ. ನಾವ್ ಆ ಕಡೆ ನೋಡ್ಬೋದು, ಈ ಕಡೆ ಜ್ಞಾನವನ್ನ ಕೊಡುವಂತ 6 ಅಧ್ಯಾಯಗಳು, ಈ ಕಡೆ ಕರ್ಮವನ್ನ ಅಂದ್ರೆ ಕರ್ಮ ಯಾವ ರೀತಿಯಲ್ಲಿ ಮಾಡ್ಬೇಕು, ಕರ್ಮಯೋಗವನ್ನ ತೋರಿಸುವಂಥದ್ದು. ಮಧ್ಯದಲ್ಲಿ ಏನ್ ಮಾಡ್ತಾ ಇದೆ, ಈ ಒಂದು ಜ್ಞಾನ ಗುಹ್ಯತರ್ಮವಾದಂತಹ ರಾಜವಿದ್ಯೆಯನ್ನ ಭಗವಂತ ಹೇಳ್ತಾರೆ. ಯಾವ ರೀತಿ ಹೇಳ್ತಾನೆ, ಭಕ್ತಿ ಅನ್ನೋದು ಅತ್ಯುನ್ನತವಾದದ್ದಪ್ಪ, ನೀನ್ ಇನ್ನೇನು ಇಲ್ಲ, ಇದ್ರಿಂದ ಸಂತೋಷನೇ, ಇದ್ರಿಂದ ಯಾರು ಏನ್ ಹೇಳಂಗೆ ಇಲ್ಲ, ಸಂತೋಷದಿಂದ ನೀನು ಅನುಷ್ಠಾನ ಮಾಡು, ನೀನು ಪ್ರಗತಿಯನ್ನು ಸಾಧಿಸ್ತೀಯ, ನೀನ್ ಏನ್ ಮಾಡ್ತೀಯ, ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ನಿನ್ಗೆ ಏನೆಲ್ಲ ಬೇಕಾಗಿದೆ ಅದನ್ನೆಲ್ಲ ಭಕ್ತಿ ಯೋಗದಲ್ಲಿ ನೀನ್ ತಿಳ್ಕೊಳ್ಳೋದಕ್ಕೆ ಸಾಧ್ಯ. 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂಥದ್ದು. ಮಯಾ ತತಮಿದಂ ಸರ್ವಂ ಜಗದ್ ವ್ಯಕ್ತಿನ ಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನಚಾಹಂ ತೇಷ್ವ ವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದರೆ ನಾನು ಅವರಲ್ಲಿ ಇಲ್ಲ. ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಪರಮಾತ್ಮ ಏನ್ ಮಾಡಿದಾನೆ, ಅವನ ಒಂದು ಉಸಿರಿನಿಂದ ಒಂದು ಉಸಿರಾಟದ್ರಲ್ಲಿ ಎಷ್ಟೋ ಅಖಿಲಾಂಡ ಕೋಟಿಗಳು ಅಂದ್ರೆ ಬ್ರಹ್ಮಾಂಡಗಳು ಅವನೇನು ಸೃಷ್ಟಿ ಮಾಡ್ತಾನೆ. ಅವನ ಉಸಿರನ್ನ ತಗೊಂಡಿದ ತಕ್ಷಣ ಅಷ್ಟೇ ಬ್ರಹ್ಮಾಂಡಗಳು ಅವನ ಒಳಕ್ಕೆ ಹೋಗುತ್ತೆ. ಯಾಕಂದ್ರೆ ಕಾರಣದಾಯಕ ವಿಷ್ಣು ಮತ್ತೆ ಗರ್ಭದಾಯಕ ವಿಷ್ಣು, ಕ್ಷೀರದಾಯಕ ವಿಷ್ಣು ಆಗಿ ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡಿರುವಂತ ಎಲ್ಲಾ ಬ್ರಹ್ಮನಾಗಿರುವಂತದ್ದು ಇವರೇ ಭಗವಂತನೇ ಕೃಷ್ಣ. ಆ ಒಂದು ಎಕ್ಸ್ಪಾನ್ಷನ್ ಅನ್ನ, ಕೃಷ್ಣನ ಎಕ್ಸ್ಪಾನ್ಷನ್ ಇಂದ ಇವರೆಲ್ಲ ಆಗಿರುತ್ತದೆ. ಸೊ ಎಲ್ಲೂ ಮಹತ್ತತ್ವವೆಲ್ಲವೂ ಇರುವಂತದ್ದು ಇದರಲ್ಲೇ. ಹಾಗೆ ಭಗವಂತ ಹೇಳ್ತಾರೆ, ನಾನೇ ಸೃಷ್ಟಿ ಮಾಡಿದವನಾದ್ರೂ ಕೂಡ ನಾನು ಇದ್ರಲ್ಲಿಲ್ಲ. ನಾವು ಈಗ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದ್ರ ಪ್ರತಿಫಲವನ್ನ ನಾವು ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ಬದ್ಧಾತ್ಮರು, ನಮ್ಗೆ ಆ ಜ್ಞಾನ ಇಲ್ಲ. ಅಜ್ಞಾನದಲ್ಲಿರುವ ಕಾರಣ ನಾವು ಏನ್ ಮಾಡ್ಬಿಡ್ತೀವಿ, ನಾವು ಏನು ಮಾಡಿದ್ವಿ ಅದ್ರ ಫಲವನ್ನ ನಾವೇ ಭಗವಂತ ಅವನೇನಾಗಿದ್ದಾನೆ, ಎಲ್ಲದ್ರಿಂದನೂ ಅತೀತನಾಗಿದ್ದಾನೆ. ಸೃಷ್ಟಿಯನ್ನ ಮಾಡಿದ್ರು ಕೂಡ ಆ ಸೃಷ್ಟಿಯಲ್ಲಿ ನಾನಿಲ್ಲ. ಭಗವಂತ 7ನೇ ಅಧ್ಯಾಯದಲ್ಲಿ ಹೇಳುವಂತದ್ದು, ಮಣಿಗಳಿಂದ ದಾರದಲ್ಲಿ ಪೋಣಿಸಿದ್ರೆ ಹೇಗೆ ಮಣಿಗಳು ಮಾತ್ರ ಕಾಣುತ್ತೆ, ಆಧಾರಭೂತವಾಗಿರುವಂತದ್ದು ಯಾರು, ಅದು ನಾನೇ ಅಂತ ಭಗವಂತ ಹೇಳೋ ಹಾಗೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ. ಆದ್ರೂ ಭಗವಂತನ ಯಾವ್ದ್ರಲ್ಲೂ ತಾರತಮ್ಯ ಮಾಡ್ತಾ ಇಲ್ಲ. ನಾನ್ ಮಾಡಿದೀನಿ, ನಾನು ಅನ್ಭವಿಸ್ತೇನೆ, ಏನು ಇಲ್ಲ. ಭಗವಂತ ಎಲ್ಲರಿಗೂ ಸರಿಸಮ ಕೊಟ್ಟಿದ್ದಾನೆ. ಗಾಳಿ ನೀರು ಬೆಳಕು ಎಲ್ಲ ಪ್ರಾಣಿಗಳಿಗೂ ಕೊಟ್ಟಿದ್ದಾನೆ, ಮನುಷ್ಯನಿಗೂ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯನಿಗೆ ಏನ್ ಕೊಟ್ಟಿದ್ದಾನೆ, ವಿವೇಕವನ್ನ ಕೊಟ್ಟಿದ್ದಾನೆ. ಯಾಕೆ, ಆ ವಿವೇಕ ಬುದ್ಧಿ ಜ್ಞಾನದಿಂದ ಮತ್ತೆ ನೀನ್ ನನ್ನ ಹತ್ರ ಬಾ, ಯಾವೊಂದು ಪ್ರಾಣಿಗೂ ಅವಕಾಶವಿಲ್ಲ, ಅದು ನಿನಗಿದೆ ಅಂತ ಭಗವಂತ ಹೇಳುವಂತದ್ದು. ಹಾಗೆ ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತಿಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಯಾರು ಭಗವಂತನನ್ನ ಸದಾ ಕೀರ್ತನೆಯನ್ನ ಮಾಡ್ತಾ ದೃಢ ಸಂಕಲ್ಪದಿಂದ, ನಾನು ಇವಾಗ 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾನು ಬೆಳಗಾಗಿದ್ದು ಶುಚಿಭೂತರಾಗಿ ನಾನು ಕೂತು ಒಂದ್ ಕಡೆ 10 ನಿಮಿಷ ನಾನು ಮಾಡ್ತೀನಿ ಅನ್ನೋದಾದ್ರೆ ಎಷ್ಟೋ ಭಗವಂತ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ತಾನೆ. ನಾವು ಮಾಡ್ಲಿಕ್ಕೆ ಸಿದ್ಧ ಇರ್ಬೇಕು ಅಷ್ಟೇ. ಅದಕ್ಕೆ ಭಗವಂತ ಹೇಳ್ತಾರೆ, ಯಾರು ಸತತವಾಗಿ ಕೀರ್ತನೆಯನ್ನ ಮಾಡ್ತಾರೆ, ಯಾರು ಮಾಡ್ತಾರೆ, ಪ್ರಭುಪಾದರಲ್ಲಿ ಮಾಡ್ತಿದ್ದಾರೆ.
This is the story of the Hare Krishna people. ನೋಡಿದ್ವಲ್ಲ ನಾವು ಭಗವಂತನನ್ನ ಆರಾಧನೆಯನ್ನ ಮಾಡಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಇವತ್ತು ಆನಂದವನ್ನು ಕೊಟ್ಟಂತಹ ಪ್ರಭುಪಾದರು ಸತತ ಕೀರ್ತವ್ಯಂ ಭಗವಂತನಿಗೆ ಹತ್ರವಾಗುವಂತದಕ್ಕೆ ಭಗವಂತನಿಗೆ ಹತ್ತಿರರಾದಂತಹ ಸಿದ್ಧಾರ್ಥರು ಹೇಳುವಂತದ್ದು, ನೀವು ಯಾರು 16 ರೌಂಡ್ ಜಪವನ್ನ ಮಾಡಿ ಪ್ರತಿದಿನ ಮಾಡಿ 50 ವರ್ಷಗಳ ಕಾಲ ಸತತವಾಗಿ ಯಾರು ಮಾಡ್ತಾರೆ ದೃಢ ಸಂಕಲ್ಪದಿಂದ, ಈ ಜನ್ಮದಲ್ಲಿ 20 ವರ್ಷ ಮಾಡ್ತೀನಿ, ಬರೋ ಜನ್ಮದಲ್ಲಿ 30 ವರ್ಷ ಮಾಡ್ತೀನಿ, ಆಯ್ತು. ನಾವ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅಲ್ವಾ ಅವಾಗೆ ಬರೋದು. ಈ ಜನ್ಮದಲ್ಲಿ ನಾವು ಮಾಡಿದಂತ ಎಜುಕೇಶನ್ ಏನ್, ನಾನ್ ಡಿಗ್ರಿ ಪಡ್ಕೊಂಡಿದೀನಿ, ನಾನು ಏನೋ ಒಂದು ಪೊಲೀಸ್ ಆಗಿದ್ದೀನಿ, ನಾನು ಏನೋ ಒಂದು ಡಾಕ್ಟರ್ ಆಗಿದ್ದೀನಿ, ನಾನು ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತೀನಿ, ನಾನು ನಾವೆಲ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಡಿಫೆನ್ಸ್ ಅಲ್ಲಿ ಇದ್ದೀನಿ, ವಾಟ್ ಎವರ್ ಇಟ್, ಇದೆಲ್ಲ ಇಲ್ಲೇ ಭೌತಿಕ ಜಗತ್ತಲ್ಲೇ ಬಿಟ್ಟು ಹೋಗ್ಬೇಕು. ಭಕ್ತಿ ಮಾತ್ರ ನಮ್ಮೊಟ್ಟಿಗೆ ಬರುತ್ತೆ. ಅಲ್ಲಿಂದ ನಾವು ಮತ್ತೆ ಅಲ್ಲಿ ಎಲ್ಲಿಗ್ ಬಿಟ್ಟಿದ್ವು ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಪ್ರಭುಪಾದ ಹೇಳೋದು, ಯಾರ 50 ವರ್ಷಗಳ ಕಾಲ ಸತತವಾಗಿ ಆ ಭಗವಂತನನ್ನ ನೆನೆಸ್ಕೊಳ್ತಾರೆ, ನಾನು ಅವರನ್ನ ಗೋಲಕ ಕರ್ಕೊಂಡು ಹೋಗ್ತೀನಿ, ಹಿಂದಿನ ಹಿತ್ತಲ ಭಾಗದ ಚಾವಿ ಕೀ ನನ್ನ ಹತ್ರ ಇದೆ ಅಂತ ಹೇಳುವಂಥದ್ದು. ಮಯಧ್ಯಕ್ಷೇಣ ಎಲ್ಲವೂ ನಡೆಯುವಂಥದ್ದು ಭಗವಂತನ ಅಧ್ಯಕ್ಷತೆಯಲ್ಲಿ, ಇನ್ ಯಾರು ಇಲ್ಲ. ಬ್ರಹ್ಮ ಹುಟ್ಟಕ್ಕೂ ಮೊದ್ಲು ಯಾರಿದ್ರು? ಗರ್ಭದಾಯಕ ವಿಷ್ಣುವಿನ ಹೊಕ್ಕಳಿಂದ ಭಗವಂತ ಹುಟ್ಟಿದ್ದು. ಎಲ್ಲಿ ಯಾರು? ಗರ್ಭದಾಯಕ ವಿಷ್ಣುವಿನ ಬ್ರಹ್ಮ ಹುಟ್ಟಿದ್ದು. ಆಮೇಲೆ ಬ್ರಹ್ಮನಿಗೆ ಭಗವಂತ ವೇದಾಂತಗಳ ಬಗ್ಗೆ ಎಲ್ಲ ಹೇಳಿ ಎಲ್ಲ ಸೃಷ್ಟಿ ಕಾರ್ಯಕ್ಕೆ ಬೇಕಾದ್ರಿಂದ ಬ್ರಹ್ಮನ ಅದನ್ನ ವಹಿಸ್ಕೊಟ್ಟಿದ್ದು. ಹಿಂದೆ ಯಾರಿದ್ರು? ಭಗವಂತನೊಬ್ಬನೇ ಇದ್ದಿದ್ದು. ಈ ಸೃಷ್ಟಿಗಿಂತ ಮೊದಲು ಯಾರು? ಅವನು ಪುರಾಣ ಪುರುಷನ, ಅವನೊಬ್ಬನೇ ಇದ್ದಿದ್ದು. ಮಯಧ್ಯಕ್ಷೇಣ ಎಲ್ಲವೂ ಅವನ ಅಧ್ಯಕ್ಷದಲ್ಲಿ ನಡೆಯುವಂಥದ್ದು. ಯಾಂತಿ ದೇವರ್ವತ ದೇವಾನ್ ಪಿತೃನ್ ಯಾಂತಿ ಪಿತೃರತಃ ಭೂತಾನಿ ಅಂತ ಭೂತೇಜ ಯಾಂತಿ ಮಧ್ಯಾಜಿ ನೋಪಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಭಗವಂತ ಹೇಳೋದು ಅದೇ ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದಾರೆ. ಇನ್ನೇನು ಅದ್ರಲ್ಲಿ ಮುಚ್ಚುಮರೆ ಏನಿಲ್ಲ. ಹೇಗ್ ಮಾಡ್ದೋಗ್ತಾರೆ ಹೆಂಗೆ ದೇವತೆಗಳನ್ನ ಪೂಜೆ ಮಾಡ್ತಾರ, ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ನೀನು ಕರ್ಮವನ್ನ ಮಾಡ್ತಿದ್ಯಾ, ಪುಣ್ಯ ಲೋಕಗಳಿಗೆ ಹೋಗ್ತಿದ್ಯಾ. ಇನ್ನು ನನ್ನನ್ನು ಪೂಜೆ ಮಾಡಿದ್ರೆ ನನ್ನ ಲೋಕಗಳಿಗೆ, ಭೂತ ಪ್ರೇತಗಳನ್ನ ಪಿತೃಗಳನ್ನ ಪೂಜೆ ಮಾಡಿ ಅವ್ರ ಲೋಕಕ್ಕೆ ಹೋಗ್ತೀಯಾ. ನಿನಗೆ ಯಾವ್ದು ಬೇಕು ನೀನ್ ಸೆಲೆಕ್ಟ್ ಮಾಡ್ಕೊ. ಭಗವಂತ ಹೇಳೋದು ನನ್ನ ಪೂಜೆ ಮಾಡ ನನ್ನ ಹತ್ರನೇ ಬರ್ತಾರೆ ಅಂತ. ಎತ್ಕೋರೇಶಿ ಎದಶ್ನಾಸಿ ಎಜ್ಜು ಹೋಶಿ ದದಾಸಿ ಎತ್ತ ಪಶ್ಯಸಿ ಕೌಂತೆಯ ಕುರುಷ್ವಾಮ ದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಬಂಧಿಸು, ಏನನ್ನೇ ಅರ್ಪಿಸು, ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನ ಕಾಣಿಕೆಯಾಗಿ ನನಗೆ ಅರ್ಪಿಸು. ನೀನ್ ಏನ್ ಮಾಡ್ತಿದ್ಯೋ ಏನಾದ್ರೂ ಮಾಡ್ಕೊ, ಅದನ್ನ ನನಗೆ ಬಿಡು. ಕರ್ಮಣ್ಯವಾಧಿಕಾರಸ್ಥೆ ಹೇಳಿಲ್ವಾ? ಏನ ಕೆಲಸವನ್ನ ನೀನು ಮಾಡು, ಆದ್ರೆ ಕರ್ಮದ ಫಲ ನನಗೆ ಬಿಡು. ಭಗವಂತ ಹೇಳೋದು ಅನನ್ಯಾಶ್ಚಿಂತ ಎಂತೋ ಮೇ ಜನೋ ಪರ್ಯೋಪಾಸದೆ. ಅನನ್ಯ ಭಕ್ತಿಯಿಂದ ನನ್ನನ್ನ ಚಿಂತೆ ಮಾಡಯ್ಯ, ನಿನ್ಗೆ ಏನ್ ಬೇಕೋ ನಾನು ಕೊಡ್ತೀನಿ. ಭಗವಂತ ಎಲ್ಲ ಅವಕಾಶಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು? ಅದನ್ನ ನಾವು ಬಳಸ್ಕೋಬೇಕು. ನಾವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು. ನಾವೇನ್ ಮಾಡ್ಬೇಕು? ಉನ್ನತಿಯ ಪ್ರಗತಿಯನ್ನ ಆಧ್ಯಾತ್ಮಿಕದಲ್ಲಿ ಪಡಿಬೇಕು. ಸಮೋಹಂ ಸರ್ವಭೂತೇಶು ನಮಿ ದ್ವೇಷಸ್ತಿ ನ ಪ್ರಿಯಃ ಯೇ ಭಜಂತಿ ತೋಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿ ಸಮನಾಗಿರುತ್ತೇನೆ. ಆದ್ರೆ ಯಾವತ್ತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದರೆ ಮತ್ತೆ ನಾನು ಅವನಿಗೆ ಸ್ನೇಹಿತ. ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಭಗವಂತ ಸೃಷ್ಟಿ ಮಾಡಿದ್ರೆ ಯಾರಿಗೂ ತಾರತಮ್ಯ ಮಾಡ್ತಾ ಇಲ್ಲ. ಯಾವ ಜೀವಿಗೂ, ಯಾವ ಜೀವರಾಶಿಗಳಿಗೂ ತಾರತಮ್ಯ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಸರ್ವವಾದಂತಹದ್ದು ಎಲ್ಲ ಸಮವಾಗಿ ಹಂಚಿಬಿಟ್ಟಿದ್ದಾನೆ. ಆದ್ರೆ ಯಾರು ಭಕ್ತಿಯನ್ನ ಮಾಡ್ತಿದಾರಲ್ಲ ಅವನು ನನಗೆ ತುಂಬಾ ಸ್ನೇಹಿತ. ಅವನಲ್ಲಿ ನಾನಿದ್ದೇನೆ, ನನ್ನಲ್ಲಿ ಅವನಿದ್ದಾನೆ. ಅವನಿಗೆ ನಾನ್ ಸ್ನೇಹಿತ, ನಾನು ಅವನಿಗೆ ಸ್ನೇಹಿತ. ನಾನು ಅವನ್ನ ಮಾತ್ರ ವಿಶೇಷವಾಗಿ ನೋಡ್ತೇನೆ. ಯಾರು ಭಕ್ತಿಯನ್ನ ಮಾಡ್ತಾರಲ್ಲ ಅವರಿಗೆ ಮಾತ್ರ. ಹಾಗಾದ್ರೆ ಭಗವಂತನಿಗೆ ನಾವು ವಿಶೇಷವಾಗೋದಾದ್ರೆ ಯಾಕೆ ನಾವು ಆ ಭಕ್ತಿಯನ್ನ ಮಾಡಬಾರದು? ಇನ್ನ ಮುಂದುವರಿಸಿ ಹೇಳುವಂಥದ್ದು ವಿಭೂತಿ ಯೋಗ, ಭಗವಂತನ ಐಶ್ವರ್ಯ. ನಾವು 6 ಸಿರಿಗಳನ್ನ ಏನ್ ನೋಡಿದೀವಲ್ಲ, ಭಗವಂತನ ಐಶ್ವರ್ಯವನ್ನ, ಆ ಐಶ್ವರ್ಯದ ಬಗ್ಗೆ ಪ್ರಮುಖವಾದಂತದ್ದನ್ನೆಲ್ಲ ಭಗವಂತ ಈಗ ಹೇಳುವಂಥದ್ದು. ಏನು ಅದೆಲ್ಲ? ಅಹಂ ಸರ್ವಸ್ಯ ಪ್ರಭುಃ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಸಮಾನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತವೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಭಗವಂತನಿಗೆ ಐಶ್ವರ್ಯ, ಶಕ್ತಿ, ಸೌಂದರ್ಯ, ವೈರಾಗ್ಯ, ಕೀರ್ತಿ ಎಲ್ಲವೂ ಅಪಾರ. ಆ ಒಂದರಲ್ಲಿ ಪ್ರಮುಖವಾದದ್ದನ್ನ ನಾನು ಹೇಳ್ತೀನಿ. ವಿಭೂತಿ ಅನ್ನೋದಂದ್ರೆ ಭಗವಂತನ ಐಶ್ವರ್ಯಗಳ ಬಗ್ಗೆ ಹೇಳುವಂಥದ್ದು. ಭಗವಂತನ ಸತ್ರ ಸಾಕಷ್ಟಿದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಾರಾದ್ರೂ ಶ್ರೀಮಂತರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರೆ
ಅದೆಲ್ಲ ಭಗವಂತ ಹೇಳಿದ್ರು ನನ್ನಿಂದ ಹೊರ ಹೊಮ್ಮಿರುವಂತ ಒಂದು ಕಿಡಿಯಿಂದ ಮಾತ್ರ ಅವರಲ್ಲಿ ಇರುವಂತದ್ದು. ಕಿಡಿ ಬೆಂಕಿ ಹೊರಿತಾ ಇರ್ಬೇಕಾದ್ರೆ ಒಂದು ಕಿಡಿ ಹೊರಗಡೆ ಬರುತ್ತೆ, ಅದನ್ನ ನಾವು ನೋಡ್ಬಿಟ್ಟು ಅವು ಎಷ್ಟು ಫಿನಾನ್ಷಿಯಲಿ ಇವರು ತುಂಬಾ ಚೆನ್ನಾಗಿದಾರಪ್ಪ, ಎಷ್ಟು ಅವ್ರ ಹತ್ರ ಶ್ರೀಮಂತಿಕೆ, ಏನ್ ಅವ್ರದ್ದು ಆರ್ಭಟ ಅಯ್ಯಪ್ಪ ಅಂತ ನಾವ್ ಎಷ್ಟೆಲ್ಲ ಅದು ಏನಿಲ್ಲ, ಭಗವಂತನ ಒಂದು ಕಿಡಿಯಿಂದ. ಭಗವಂತ ಹೇಳುವಂತದ್ದು ನಾನೇ, ನನ್ನಿಂದ ಹೊರಸೂಸುತ್ತೆ ಎಲ್ಲ, ಏನೆಲ್ಲ ಇದೆಯಲ್ಲ ಅದೆಲ್ಲ ಕೂಡ ನನ್ನಿಂದ ಹೊರಸೂಸುತ್ತೆ. ಇದನ್ನ ಯಾರೆಲ್ಲ ಅರ್ಥ ಮಾಡ್ಕೊಂಡಿದಾರಲ್ಲ ಅವ್ರ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಭಗವಂತನ ಒಂದು ಕಿಡಿಯಿಂದ ಬಂದಿರುವಂತದ್ದು ಅಂತ ಹೇಳುವಂತದ್ದು. ತೇಷಾಂ ಸತತ್ ಯುಕ್ತ ನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಹೇನಾ ಮಾಪೂಹ್ಯಂತಿದೆ. ನನ್ನ ಪ್ರೀತಿ ಪೂರ್ವಕ ಸೇವೆಗೆ ಸದಾ ಮುಡಿಬಾಗುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿ ಯೋಗವನ್ನು ನಾನು ಕೊಡುತ್ತೇನೆ. ಧ್ರುವ ಮಹಾರಾಜ ಮಲತಾಯಿಯ ಒಂದು ಹೆಸರಿನ ಅದು ಹೇಳಿದ್ರಿಂದ ಕಾರಣದಿಂದ ನೀನೇನಾದ್ರೂ ನಿನ್ನ ತಂದೆಯ ಮೇಲೆ ಕುಳಿತುಕೋಬೇಕು ಅಂತ ನೀನು ಆಸೆ ಪಡೋದಾದ್ರೆ ಇಷ್ಟು ರೀತಿಯಾದ ಇಷ್ಟೊಂದು ನೀನು ಆ ರಾಜ್ಯವನ್ನ ನೀನು ಗಳಿಸಿ ಬರ್ಬೇಕು. ಈ ರೀತಿ ಇಷ್ಟು ರಾಜ್ಯ ಇದ್ದಾಗ ಇಲ್ಲ, ನೀನು ಇನ್ನೊಂದ್ಸತಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ಬೇಕು, ಆಗ ನಿನಗೆ ಆ ಯೋಗ್ಯತೆ ಬರುತ್ತೆ, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಕುತ್ಕೊಳ್ಳಿಕ್ಕೆ ಹೋಗು ಅಂತ ಹೇಳ್ಬಿಟ್ಟು ತಾಯಿ ಹತ್ರ ಹೋಗಿ ಕೇಳ್ತಾನೆ ಧ್ರುವ ಮಹಾರಾಜ, ನೀನ್ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡು, ಭಗವಂತ ಅಲ್ಲಿ ಕಾಣ್ತಾನೆ, ಎಲ್ಲ ಕೊಡ್ತಾನೆ ಅಂತ ತಾಯಿ ಹೇಳ್ತಾಳೆ. ಆ 5 ವರ್ಷಗಳ ಬಾಲಕ ಏನ್ ಮಾಡ್ತಾನೆ, ದೃಢ ನಿಶ್ಚಯದಿಂದ ಹೋಗ್ತಾನೆ ಅಲ್ಲಿಗೆ. ಭಗವಂತ ಯಾರನ್ನ ಕಳಿಸ್ತಾರೆ, ನಾರದ ಮುನಿ ಕಳಿಸ್ತಾರೆ. ನಾರದ ಮುನಿ ಏನೇನೋ ಹೇಳ್ತಾರೆ, ಇಲ್ಲ ನಿನ್ಗೆ ಏನೇನೋ ಕೊಡ್ತೀನಿ, ಏನೇನೋ ಮಾಡ್ತೀನಿ, ನಿಂಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತೀನಿ, ಬಂದ್ಬಿಡು ಬೇಡ ಅಂತ. ಇಲ್ಲ ನಾನ್ ಭಗವಂತನನ್ನ ನೋಡ್ಬೇಕು, ಭಗವಂತನ ಹತ್ರ ನಾನು ಐಶ್ವರ್ಯವನ್ನ ಪಡಿಬೇಕು, ಹೋಗ್ಲೇಬೇಕು, ನೀನ್ ನನ್ಗೆ ಮಾರ್ಗದರ್ಶನ ಮಾಡು. ಅಲ್ಲಿ ಏನ್ ಮಾಡ್ದ ಭಗವಂತ, ನಾರದರನ್ನ ಕಳಿಸರು, ನಾರದರಿಂದ ಧ್ರುವ ಮಹಾರಾಜನಿಗೆ ಜ್ಞಾನೋದಯವನ್ನ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯವಾದದನ್ನ ಅಲ್ಲಿ ಅವ್ರು ಕೊಡಿಸಿದ್ರು. ಅಲ್ಲಿಂದ ಧ್ರುವ ಮಹಾರಾಜನಿಗೆ ಭಗವಂತನ ಒಂದು ಸಾಕ್ಷಾತ್ಕಾರ ಆಯ್ತು. ಭಗವಂತನ ಬಂದು ಸಾಕ್ಷಾತ್ಕಾರ ಆಗಿ ನೋಡಿದ ತಕ್ಷಣ ಧ್ರುವ ಮಹಾರಾಜ ಏನ್ ಮಾತಾಡ್ಬೇಕು ಗೊತ್ತಿಲ್ಲ, 5 ವರ್ಷದ ಬಾಲಕ ಸುಮ್ಮನೆ ನಿಂತಿರ್ತಾನೆ. ಭಗವಂತನ ದಿವ್ಯ ಹಸ್ತದಿಂದ ಗಲ್ಲವನ್ನ ಹೀಗೆ ಅವರು ಭಗವಂತ ಮುಟ್ಟಿದ ಕೂಡ್ಲೆ ವೇದಗಳು, ಘೋಷಗಳು, ಆ ಮಾತುಗಳಲ್ಲಿ ಭಗವಂತನ ಒಂದು ನಾಮಗಳು ಅಸರಾಗವಾಗಿ ಅವ್ರಿಗೆ ಬರ್ತಾ ಇತ್ತು. ಯಾವಾಗ ಭಗವಂತನಿಗೆ ಶರಣ ಆಗ್ಬಿಡ್ತೀವಿ ಆವಾಗ ಏನಾಗುತ್ತೆ, ನಮ್ಗೆ ಅಗತ್ಯವಾದದ್ದು ಏನೆಲ್ಲ ಬೇಕು ಅದ್ ಬರ್ತಾ ಇರ್ಬೇಕಾದ್ರೆ ಆ ಒಂದು ಬಾಲಕನಿಗೆ ಅನ್ಸುತ್ತೆ, ಅಯ್ಯೋ ನನ್ನ ಕಣ್ಣು ಮುಂದೆ ಇಡೀ ವಜ್ರದ ಗಣಿಯೇ ಇದೆ, ನನ್ ಗಾಜಿನ ಚೂರಕ್ಕೆ ಇಷ್ಟಪಟ್ಟು ನಾನು ಬಂದ್ನ ಅಂತ ಹೇಳಿ ಅವಾಗ ನನ್ಗೇನು ಬೇಡ. ಆದ್ರೆ ಭಗವಂತ ಹೇಳ್ತಾನೆ, ನೀನ್ ಇಂತ ಒಂದು ತಪಸ್ಸನ್ನ ಮಾಡಿದಕ್ಕೆ ಏನ್ ಮಾಡ್ಬೇಕು, ನಿನಗೆ ಸೂರ್ಯರು ಚಂದ್ರರು ಇರುವ ತನಕ ನೀನು ಧ್ರುವ ನಕ್ಷತ್ರನಾಗಿರು ಅಂತ ಕೊಟ್ರು. ಅಂದ್ರೆ ಭಗವಂತನನ್ನ ನೋಡ್ಲಿಕ್ಕೆ ಅಗತ್ಯವಾದ ಬುದ್ಧಿಯನ್ನ ನಾನೇ ಕೊಡ್ತೀನಿ. ನಾವ್ ಮಾಡ್ಬೇಕಾಗಿರೋದೆಲ್ಲ ಏನು, ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು. ಇನ್ನ ಅರ್ಜುನ ಕೇಳುವಂಥದ್ದು, ಇಲ್ಲಿಗೆ ನನಗೆ ನಿನ್ನ ಮೇಲೆ ಎಲ್ಲ ರೀತಿಯಾದಂತಹ ಒಂದು ನಂಬಿಕೆ ಬಂದ್ಬಿಡ್ತು, ನೀನೇನೇನ್ ಹೇಳಿದ್ಯಾ ಜ್ಞಾನದಿಂದ ಹಸಿತ ವ್ಯಾಸಲ ಯಾರೆಲ್ಲ ಕಪಿಲ ಅವರೆಲ್ಲ ಹೇಳ್ತಾ ಇದ್ರು ನಿನ್ ಬಗ್ಗೆ, ಅವರಿಂದ ನಾನು ಕೇಳಿಸ್ಕೊತಾ ಇದ್ದೆ. ಈಗ ಸಾಕ್ಷಾತ್ತಾಗಿ ನೀನ್ ನನಗೆ ಹೇಳ್ತಾ ಇದ್ಯಾ, ಹಾಗಾಗಿ ಪರಂಧಾಮ ಪರಮ ಪುರುಷ ಪುರುಷೋತ್ತಮ ನಿನ್ನ ಬಗ್ಗೆ ಎಲ್ಲವೂ ಜ್ಞಾನ ನನಗೆ ತಿಳಿದೋಯ್ತು. ಇನ್ನ ಯಾರಿಗಿನ್ನೂ ಭಗವಂತನ ಮೇಲೆ ನಂಬಿಕೆ ಬಂದಿಲ್ವೋ ಅವ್ರಿಗೆ ಮುಂದುವರೆದು ಅರ್ಜುನ ಪ್ರಶ್ನೆಗಳನ್ನ ಕೇಳುವಂತದ್ದು. ಏನದು, ಯಾವತ್ತಾದ್ರೂ ಮುಂದೊಂದು ದಿವಸ ಯಾರೋ ಬರ್ತಾರೆ ನಾನೇ ದೇವ್ರು ಅಂತ ಹೇಳ್ತಾರೆ, ಅಂತವ್ರಿಗೆ ಉತ್ತರವನ್ನ ಕೊಡ್ಬೇಕು. ಈ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಂಡವ್ರು ಹೌದು ನಾನೇ ದೇವ್ರು ಅಂತ ಹೇಳೋರ್ಗೆ, ಹೌದಪ್ಪ ಭಗವಂತ ಈ ವಿರಾಟ್ ಸ್ವರೂಪವನ್ನ ತೋರಿಸಿದ, ನೀನು ಕೂಡ ತೋರಿಸು ಅಂತ ಹೇಳಿ ನಾವು ಕೇಳಬಹುದು. 7 ವರ್ಷಗಳಲ್ಲಿ ಇರ್ಬೇಕಾದ್ರೆ ಕಿರು ಬೆರಳಲ್ಲಿ 7 ದಿನಗಳ ಸತತವಾಗಿ ಆ ಗೋವರ್ಧನಗಿರಿ ಬೆಟ್ಟವನ್ನ ಎತ್ತಿದ್ದ ನೀನು ಎತ್ತು. ಅದು 16,108 ಗೋಪಿಕೆಯರನ್ನ ಮದುವೆ ಆಗಿದ್ದ ಅಂತ ಹೇಳಿದ್ಲ. ಅವ್ರಿಗೆಲ್ಲ ಮುತ್ತು ರತ್ನಗಳಿಂದ ಚಿನ್ನಾಭರಣಗಳಿಂದ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದ. ನೀನು ಒಂದೇ ಹೆಂಡತಿಗೆ ನೀನ್ ಕಟ್ಟಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ಭಗವಂತನ ಬಗ್ಗೆ ಏನೆಲ್ಲ ತಪ್ಪು ತಿಳುವಳಿಕೆಗಳನ್ನ ಇಟ್ಕೊಂಡಿದಾರಲ್ಲ ಅಂತವರಿಗೆ ಉತ್ತರವನ್ನ ಕೊಡ್ಲಿಕ್ಕೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ನೀನು ತೋರಿಸು ಅಂತ ಹೇಳಿ ಅರ್ಜುನ ಒಂದು ನಮ್ರದಿಂದ ಕೇಳ್ಕೊಳ್ತಾರೆ. ಅಲ್ಲಿ ಭಗವಂತ ಹೇಳುವಂತದ್ದು ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಅದ್ರಲ್ಲಿ ಬರುವಂತದ್ದು ಏನು ಅಂತಂದ್ರೆ, ಎಲ್ಲವೂ ಒಂದೇ ಕಡೆಯಲ್ಲಿ ಆಕಾಶವನ್ನೇ ಸ್ಕ್ರೀನ್ ಆಗಿ ಮಾಡಿ ಅಲ್ಲಿ ಏನೇನೆಲ್ಲಿದೆಯಾ ಮಹತ್ತತ್ವದಲ್ಲಿ ಇರುವಂತದ್ದು ಆದಿ ಅಂತೆ ಏನು ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಭಗವಂತನ್ ತೋರಿಸ್ತಾ ಇದ್ದಾನೆ. ಎಲ್ಲ ಇರುವಂತದ್ದೆಲ್ಲವೂ ನನ್ನೊಳಗೆ. ಅರ್ಜುನನಿಗೆ ಮೊದಲೇ ಏನಾಗಿತ್ತು, ಭವಿಷ್ಯದಲ್ಲಿ ಏನ್ ಆಗ್ತಾರೆ ಕೌರವರೆಲ್ಲ ನೋಡ್ತಾ ಇದ್ದ. ಯಾವ್ದನ್ನ ನೋಡ್ಲಿಕ್ಕೆ ಅವನು ಇಷ್ಟಪಡ್ತಾನೆ ಆ ಒಂದು ಭಾಗದಲ್ಲಿ ವಿಸ್ತಾರವಾಗಿ ಹೋಗ್ತಾ ಇತ್ತು. ಅಂದ್ರೆ ಎಲ್ಲಿ ಆದಿ ಎಲ್ಲಿ ಮೊದಲದ್ದು ಗೊತ್ತಾಗ್ತಾ ಇರ್ಲಿಲ್ಲ. ಇದನ್ನ ನೋಡಿದಂತ ಅರ್ಜುನ ಏನ್ ಮಾಡ್ತಾನೆ, ಅಪ್ಪ ನನಗೆ ಈ ಒಂದು ವಿಕಾರವಾದಂತಹ ಈ ಒಂದು ವಿರಾಟ್ ಸ್ವರೂಪವನ್ನು ನೋಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ನೀನ್ ಚತುರ್ಭುಜನ ಆಗಿ ನನಗೆ ದರ್ಶನವನ್ನ ಕೊಡು ಅಂತ ಕೇಳ್ಕೊಂಡಾಗ ಭಗವಂತ ಚತುರ್ಭುಜನಾಗಿ ಬರ್ತಾನೆ. ನಂತರ ಭಗವಂತ ಹೇಳುವಂತದ್ದು, ಈ ಫಾರ್ಮ್ಗಿಂತ ಇನ್ನೂ ಒಂದಿದೆ, ಏನು 2 ಕೈಗಳ ಕೃಷ್ಣನ ಒಂದು ನೀಲಮೇಘ ಶ್ಯಾಮ ವರ್ಣನ, ಆ ನೀಲ ಶ್ಯಾಮನ ಒಂದು ಅವತಾರ ಇದೆ. ಆ ಒಂದು ಅವತಾರ ಎಲ್ಲದಕ್ಕಿಂತ ಉತ್ತಮ. ಇದು ಕ್ಷಣಿಕ ಕಾಲಕ್ಕೆ,
ತಾತ್ಕಾಲಿಕ, ಯಾವಾಗ ಬೇಕಾದ್ರೂ ಬರುತ್ತೆ, ಯಾವಾಗ ಬೇಕಾದ್ರೂ ಹೋಗುತ್ತೆ. ಇದು ಯಾವಾಗ್ಲೂ ಪರ್ಮನೆಂಟ್ ಅಲ್ಲ. ಈ ಒಂದು ವಿಶ್ವರೂಪ ದರ್ಶನ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ ಭಕ್ತರಿಗೆ. ಯಾರ ಭಕ್ತರಾಗಿರ್ತಾರೆ, ಭಗವಂತನಲ್ಲಿ ನಂಬಿಕೆಯಲ್ಲೂ ಅವ್ರು ಮಾತ್ರ ಈ ವಿಶ್ವರೂಪವನ್ನ ನೋಡ್ಲಿಕ್ಕೆ ಇಷ್ಟಪಡುವಂಥದ್ದು. ಹಾಗಾಗಿ ದೇವತೆಗಳು ಅಸಾಧ್ಯವಾದಂತಹ ಒಂದು ದರ್ಶನವಿದೆ. ಅದ್ ಯಾವ್ದಂದ್ರೆ ಶ್ಯಾಮ ಸುಂದರನ ಒಂದು ರೂಪ. ಆ ರೂಪದಲ್ಲಿ ಯಾರು ಭಗವಂತನನ್ನ ಪ್ರೀತಿಯನ್ನ ಮಾಡ್ತಾರೆ, ಅವನನ್ನ ಆ ಕಣ್ಣುಗಳಲ್ಲಿ ತುಂಬಿಸ್ಕೊಳ್ತಾರೆ, ಅವರನ್ನ ಆ ರೀತಿಯಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಳಲಿಕ್ಕೆ ಯಾರು ಇಷ್ಟಪಡ್ತಾರೆ, ಅವ್ರ ನಿಜವಾದ ಭಕ್ತರು. ಭಕ್ತರಿಗೆ ಭಗವಂತನನ್ನ ಶ್ಯಾಮ ಸುಂದರನಾಗಿ ನೋಡ್ಲಿಕ್ಕೆನೆ ಇಷ್ಟಪಡ್ತಾರೆ, ಯಾರು ವಿರಾಟ್ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಭಗವಂತ ಹೇಳುವಂಥದ್ದು, ಯಾರು ನನ್ನನ್ನ ನೋಡ್ಬೇಕು, ಯಾರು ಭಕ್ತರು ಯಾರು ಇಷ್ಟಪಡ್ತಾರೆ, ಯಾವ ರೀತಿ ಇಷ್ಟಪಡ್ತಾರೆ, ಎರಡು ಕೈಗಳಲ್ಲಿ ಕುಳಲನ್ನ ಇಟ್ಟುಕೊಂಡು ಆ ನೀಲ ವೇಗ ವರ್ಣ ಶ್ಯಾಮನಾಗಿ ಆ ಬಹು ಸುಂದರವಾಗಿರ್ತಾನಲ್ಲ, ಆ ಸ್ವರೂಪವನ್ನ ನೋಡ್ಲಿಕ್ಕೆ ಭಕ್ತರು ಇಷ್ಟಪಡ್ತಾರೆ ಅಂತ 11ನೇ ಅಧ್ಯಾಯದಲ್ಲಿ ಹೇಳುದು. ಅಂದ್ರೆ ಎರಡು ಅರ್ಥ ಮಾಡ್ಕೋಬೇಕು. ವಿಶ್ವರೂಪ ದರ್ಶನ ಅನ್ನೋಂಥದ್ದು ಅದು ಇಂಪಾರ್ಟೆಂಟ್ ಅಲ್ಲ ಭಕ್ತರಿಗೆ, ಅಲ್ಲ ಭಕ್ತರು ಇಷ್ಟಪಡಲ್ಲ, ತಾತ್ಕಾಲಿಕವಾದಂತಹ ಒಂದು ಅವತಾರ ಅದು. ಇನ್ನ 12ನೇ ಅಧ್ಯಾಯಕ್ಕೆ ಬಂದಾಗ ಭಕ್ತಿ ಯೋಗ, ಭಕ್ತಿಯಲ್ಲಿ ಸೇವೆಯನ್ನ ಮಾಡುವಂಥದ್ದು. ಯಾವ ರೀತಿ ಸೇವೆಯನ್ನ ಮಾಡುವಂಥದ್ದು ಭಕ್ತಿಯಲ್ಲಿ? ಭಕ್ತಿ ಸೇವೆಯನ್ನ ಮಾಡುವಂಥದ್ದು ಯಾವ ರೀತಿ ಅಂತಂದ್ರೆ, ಅರ್ಜುನ ಹೇಳದು, ಏವಂ ಸತತ ಯುಕ್ತ ಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಯೇ ಚಾಪಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮ. ಅರ್ಜುನನ್ ಪ್ರಶ್ನಿಸಿದನು, ಸದಾ ನಿನ್ನ ವ್ಯಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರಲ್ಲಿ ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ನಿರಾಕಾರವ ಆಕಾರವ? ಸರಿ, ಪೂಜೆ ಮಾಡೋದಾದ್ರೆ ಮಾಡ್ತೀವಿ, ಯಾವ ರೀತಿಯಲ್ಲಿ ನಿನ್ನನ್ನ ಪೂಜೆ ಮಾಡ್ಬೇಕು ಅಂತ ಕೇಳುವಂಥದ್ದು ಪ್ರಶ್ನೆ. ಇಲ್ಲಿ ಭಗವಂತ ಹೇಳುವಂಥದ್ದು, ನನ್ನನ್ನ ಯಾರು ಸಾಕಾರ ರೂಪದಲ್ಲಿ ನಾನಿರುವಂತೆ ಪೂಜೆ ಮಾಡ್ತಾರೋ ಅವ್ರಿಗೆ ನಾನು ಬೇಗ ಕರುಣಿಸ್ತೀನಿ. ಹೌದು, ಪರಿಪೂರ್ಣವಾದಂತಹ ಭಕ್ತಿ. ಈಗ ಭಕ್ತಿಯನ್ನ ಮಾಡುವಂಥದ್ದು ಯಾರಿಗೆ ಅಂತಂದ್ರೆ, ಮಾನವ ಕುಲದ ಎಲ್ಲಾರ್ಗೂ ಅಗತ್ಯವೆ. ಅವ್ರು ಕ್ರೈಸ್ತರು, ಇವ್ರು ಇನ್ನೊಂದು ಇಸ್ಲಾಮರು, ಇನ್ನೊಂದು ಹಿಂದೂಗಳು, ಇವೆಲ್ಲ ಅಲ್ಲ. ಮಾನವ ಕುಲದಲ್ಲಿರುವಂತ ಪ್ರತಿಯೊಬ್ಬರಿಗೂ ಭಕ್ತಿಯನ್ನ ಮಾಡುವಂಥದ್ದು ಅಂತ ಭಗವಂತ. ಭಗವದ್ಗೀತೆ ಯಾರಿಗೆ? ಇಡೀ ಮಾನವ ಕುಲಕ್ಕೆ ಇರುವಂತದ್ದು. ಹಾಗಾದ್ರೆ ಭಗವದ್ಗೀತೆ ಏನ್ ಸಾರಿಸುತ್ತೆ, ಏನ್ ಸಾರಿ ಹೇಳ್ತಿದೆ? ಭಕ್ತಿಯನ್ನ ಮಾಡು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇಡೀ ಮಾನವ ಕುಲಕ್ಕೆ ಭಕ್ತಿ ಒಂದು ಆಪ್ಷನ್ ಅಲ್ಲ. ನಮ್ಗೆ ವಸತಿ, ಊಟ, ಆಹಾರ ಹೇಗೆ ಈ ಒಂದು ಬೇಸಿಕ್ ನೀಡ್ಸ್ ಹೇಗೆ ಇಂಪಾರ್ಟೆಂಟೋ, ಭಕ್ತಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದು ಯಾವಾಗ ಅರ್ಥ ಆಗುವಂಥದ್ದು? ಬಹುನಾಮ್ ಜನ್ಮ ನಾಮ್ ಅಂತ ಎಷ್ಟೋ ಜನ್ಮಗಳು ಪಡೆದ ಮೇಲೆ ಇದು ಅರ್ಥ ಆಗೋದು. ಹಾಗಾದ್ರೆ ನಾವ್ ಎಷ್ಟು ಭಾಗ್ಯಶಾಲಿಗಳಿದ್ದೀವಿ. ನಮ್ಗ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಯೋಗ್ಯವಾದ ಸಮಯದಲ್ಲಿ ನಮ್ಗೆ ಒಂದು ಜ್ಞಾನ ಬಂದಿದೆ ಅಂದ್ರೆ ಇದನ್ನ ದಾಟಿ ಬಂದಿದ್ದೀವಲ್ಲ ನಾವು. 1 ಲಕ್ಷ ಮೊಬೈಲ್ ಇದೆ, 1 ಲಕ್ಷ ರೂಪಾಯಿ ಮೊಬೈಲ್ ಇದೆ. ಭಕ್ತಿಯನ್ನ ಮಾಡೋದು ಹೇಗೆ ಅಂತಂದ್ರೆ, ನನಗೆ ಎಲ್ಲವೂ ಸರಿ ಇದ್ರೆ ಮಾತ್ರ ನಾನು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗೆಲ್ಲ. 1 ಲಕ್ಷದಿಂದ 10,000ದವರೆಗೂ ಕೂಡ ಮೊಬೈಲ್ಗಳು ಸಿಗತ್ತೆ. ಯಾವ್ಯಾವ ಸ್ಥಾನದಲ್ಲಿ ಯಾರ್ಯಾರ ಒಂದು ಸ್ಥಾನ ಇದೆ, ಯಾವ್ಯಾರ ಹಂತದಲ್ಲಿ ಯಾರ್ಯಾರು ಇದ್ದಾರೆ, ಆ ಹಂತದಲ್ಲಿ ಇದ್ದು ಆ ಪೂಜೆಯನ್ನ ಮಾಡುವಂಥದ್ದು. ಹಾಗಾಗಿ ಭಗವಂತನನ್ನ ಸೆಲೆಕ್ಟ್ ಮಾಡ್ಕೊಂಡು ಭಕ್ತಿಯನ್ನ ಮಾಡುವಂಥದ್ದಲ್ಲ, ಎಲ್ಲ ಮನುಷ್ಯರಿಗೂ ಇರುವಂತದ್ದು ಭಕ್ತಿಯನ್ನ ಮಾಡ್ಲಿಕ್ಕೆ. ನನಗ್ ಸಾಧ್ಯ ಆಗ್ತದೆ ಒಂದು 20,000 ರೂಪಾಯಿ ಮೊಬೈಲ್ ಅಷ್ಟೇ, ನಾನು ಹಾಗೆ 20,000 ರೂಪಾಯಿ ಮೊಬೈಲ್ನ ನಾನು ಪರ್ಚೇಸ್ ಮಾಡ್ತೀನಿ. ನನ್ಗೆ 50,000 ರೂಪಾಯಿ ಮೊಬೈಲ್ ನನ್ಗೆ ಆಗುತ್ತೆ, ನಾನು 50,000 ರೂಪಾಯಿ ಮೊಬೈಲ್ನ ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲ, ನನ್ಗೆ 1 ಲಕ್ಷ ರೂಪಾಯಿದು ನನ್ಗೆ ಆಗುತ್ತೆ. ನಿನಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಸಾಮರ್ಥ್ಯದಲ್ಲಿ ಭಗವಂತನನ್ನ ಪೂಜಿಸು. ಪತ್ರಂ ಪುಷ್ಪಂ ಫಲಂ ತೋಯಂ, ಹೇಗೆ ಹೇಳಿದ್ದೇನೆ, ಪತ್ರವಾದ್ರೂ ಪುಷ್ಪವಾದ್ರೂ ನೀರಾದ್ರೂ ಏನಾದ್ರೂ ಸರಿ ಪ್ರೀತಿ ಪೂರ್ವಕದಿಂದ ನನಗೆ ಕೊಡು. ಭಾವಗ್ರಹಿ ಜನಾರ್ದನ, ಅದನ್ನ ನಾನ್ ಸ್ವೀಕಾರ ಮಾಡ್ತೀನಿ. ಕೊಡೋದಾದ್ರೆ ಕೊಡ್ತೀನಿ, ಯಾವ ರೀತಿ ಕೊಡು? ಪ್ರೀತಿ ಪೂರ್ವಕವಾಗಿ ನನಗೆ ಕೊಡು. ಭಗವಂತ ಹೇಳುವಂಥದ್ದು ಹಾಗೆ ಭಕ್ತಿಯನ್ನ ಎಲ್ಲರೂ ಮಾಡುವಂಥದ್ದು, ಯಾರು ಒಬ್ಬರು ಮಾಡುವಂಥದ್ದಲ್ಲ, ಅದು ಆಪ್ಷನ್ ಅಲ್ಲ. ಅದು ಬೇಸಿಕ್ ಆಗಿ ಮಾನವ ಕುಲದಲ್ಲಿ ಮನುಷ್ಯರು ಎಲ್ಲರೂ ಮಾಡ್ಬೇಕಾಗಿರುವಂತದ್ದು ಅಂತ ಭಗವಂತ ಹೇಳುವಂಥದ್ದು. ನಿರಾಕಾರವಾದಿಗಳು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಆಕಾರವೇ ಇಲ್ಲ ಅಂತಂದ್ರೆ ಯಾರ ಹತ್ರ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ? ಭಗವಂತ ನಮ್ಗೆ ಕ್ರಿಯೆಗೆ ಪ್ರತಿಕ್ರಿಯಿಸ್ತಾನೆ. ಹಾಗೆ ಉಡುಪಿಯಲ್ಲಿ ಕನಕದಾಸರಿಗೆ ಭಗವಂತ ದರ್ಶನ ಕೊಟ್ಟಿಲ್ಲ. ಜಗನ್ನಾಥಲ್ಲಿ ಇವತ್ತು ಬಾಲಾಜಿಯಲ್ಲಿ ಎಷ್ಟು ಕೋಟಿ ಜನಗಳು ಹೋಗ್ತಾರೆ, ಲಕ್ಷಾಂತರ ಪ್ರತಿದಿನ ನೋಡ್ತಾ ಇರ್ತೀವಿ. ಅಲ್ಲಿ ಸತ್ಯ ಇಲ್ಲ ಅಂದ್ರೆ ಆಗತ್ತಾ? ಪ್ರತಿಯೊಂದಕ್ಕೂ ಇದೆ. ಮಾಧವೇಂದ್ರ ಪ್ರಿಯ ಅವರಿಗೆ ಹಶುವಾಗಿದ್ದಾಗ ಕೀರ್ ಚೋರ್ ಗೋಪಿನಾಥ್ ಆ ಒಂದು ಕೀರನ್ನ ಪಾಯಸ ಬಟ್ಟಲನ್ನ ಅವ್ರ ಪಕ್ಕದಲ್ಲಿ ಎತ್ತಿಟ್ಕೊಂಡು, ನನ್ನ ಭಕ್ತ ಹಶುವಿಂದ ಬಳಲ್ತಾ ಇದ್ದಾನೆ, ಅವನಿಗೆ ಕೊಡ್ಬೇಕು, ನನ್ನನ್ನೇ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದಾನೆ, ನನ್ನನ್ನೇ ಧ್ಯಾನಿಸ್ತಿದ್ದಾನೆ, ಅವನಿಗೆ ಕೊಡ್ಬೇಕು ಅಂತ. ಹಾಗಾದ್ರೆ ಅದು ಸುಳ್ಳ? ನಾವ್ ಏನೇ ಮಾಡಿದ್ರು ಸೂರ್ಯ ಚಂದ್ರನು ನಾವೆಲ್ಲರೂ ಹೋಗ್ತಾ ಇರ್ಬೇಕು. ಸೂರ್ಯ ನಾನು 12 ಗಂಟೆ ಮಧ್ಯಾಹ್ನದಲ್ಲಿ 10 ಗಂಟೆಯಲ್ಲಿ ಹೋಗ್ತಾ ಇದ್ದೀನಿ, ಸೂರ್ಯ ಬೆಳಗ್ತಾ ಇದ್ದಾನೆ, ಹೋಗ್ತಾ ಇದ್ದೀನಿ ಅಂದ್ರೆ ಸೂರ್ಯ ನನ್ನ ಜೊತೆಗೆ ಬರ್ತಾ ಇದ್ದಾನೆ, ಹಾಗೆ ಭಾಸವಾಗುತ್ತಲ್ಲ. ರಾತ್ರಿ ಚಂದ್ರ ಉದಿಸಿದ್ದಾನೆ, ನಾವು ನಡೆದಾಡ್ತಾ ಇದ್ದೀವಿ, ವಾಕಿಂಗ್ ಮಾಡ್ತಾ ಇದ್ದೀವಿ, ನಾವ್ ಎಲ್ಲಾದ್ರೂ ಚಂದ್ರ ಅಲ್ಲಿಗೆ ಬರ್ತಾನೆ, ಅಲ್ಲಿ ಹೋಗಿ ಬರ್ತಾ ಇದ್ದಾನೆ ಅನ್ನೋ ತರ ನಮ್ಗೆ ಭಾಸವಾಗುತ್ತಲ್ಲ.
ಯಾಕೆ? ನಮ್ಗೆ ಕಾಣ್ತಾ ಇದೆ ಭೌತಿಕ ಜಗತ್ತನ್ನ ಬೆಳಗ್ಲಿಕ್ಕೆ ಇರುವಂತದ್ದು ಸೂರ್ಯ ಚಂದ್ರರು. ಆಧ್ಯಾತ್ಮಿಕ ಅದ್ರಲ್ಲಿ ಅದೇನ್ ಅಗತ್ಯ ಇಲ್ಲ, ಭಗವಂತನ ಪ್ರಭೆಯಿಂದನೇ ಅದೆಲ್ಲ ಬೆಳಗುತ್ತೆ. ಇಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ, ನಮಗೆ ಕಣ್ಣಿಗೆ ಗೋಚರವಾಗದೆ ಭಗವಂತ ನಮ್ಮ ಜೊತೆಯಲ್ಲಿ ನಡೆದಾಡ್ತಾ ಇರ್ತಾನೆ. ಅದು ವೇದಗಳಲ್ಲಿ, ನಮ್ಮ ಒಂದು ಭಗವದ್ಗೀತೆಯಲ್ಲಿ ಕೂಡ ಇದೆ, ಬುಕ್ಗಳೆಲ್ಲ ಯಾರು ಪ್ರಭುಪಾದರು ಬರ್ದಿರೋಂತ ಪುಸ್ತಕಗಳಲ್ಲೆಲ್ಲ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ಭಗವಂತ ನಮ್ಗೆ ಪ್ರತಿಕ್ರಿಯಿಸ್ತಾನೆ ಅಂತ ನಮ್ಗೆ ಅರ್ಥವಾದಾಗ ಏನ್ ಮಾಡ್ತೀವಿ, ನಾವು ಇನ್ನಷ್ಟು ಭಗವಂತನ ನಾಮವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ರೆ ಮೊದಲ ಬಾರಿಗೆ ಏನ್ ಮಾಡ್ಬೇಕು, ಮಗುನ ಸ್ಕೂಲಿಗೆ ಬಿಟ್ರೆ ಫಸ್ಟ್ ಕರ್ಕೊಂಡು ಹೋಗಿ ಏನ್ ಮಾಡುತ್ತೆ, ನಾನು ಸ್ಕೂಲಿಗೆ ಹೋಗೋದಿಲ್ಲ ಅನ್ನತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡುತ್ತೆ, ಆಯ್ತು ನಾನು ಹೋಗ್ತೀನಿ ಅಂತ ಅದೇ ರೆಡಿಯಾಗಿ ಚಿಕ್ಕ ಪುಟ್ಟು ಕೈಯಲ್ಲಿ ಆ ಬ್ಯಾಗ್ ಇಟ್ಕೊಂಡು ಶೂ ಹಾಕೊಂಡು ದೊಡ್ಡ ಯೂನಿಫಾರ್ಮ್ ಹಾಕೊಂಡು ಅದೇನು ಬಸ್ ತಾನೇ ಹೋಗುತ್ತೆ 2 ವರ್ಷ ಆದ್ಮೇಲೆ ಅಲ್ವಾ. ಹಾಗೆ ನಮ್ಮ ಮನಸ್ಸು ಕೇಳೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ, ಆ ಬುದ್ಧಿನ ಕೃಷಿ ಮಾಡಿ ಅದರಲ್ಲಿ ಸರಿಯಾದಂತಹ ಒಂದು ಬಿತ್ತನೆಯನ್ನು ಬಿತ್ತು ಒಳ್ಳೆ ಫಲವನ್ನ ತಗೋ. ಹಾಗೆ ಗುರುವಿಂದ ಭಕ್ತಿ ಲತಾ ಬೀಜವನ್ನ ನಿನ್ನ ಹೃದಯಕ್ಕೆ ಬೆಳೆಸ್ಕೊ, ಹಾಕಿಸ್ಕೊ. ಯಾರು ಹೇಳ್ತಾ ಇದಾರೆ ಆ ಒಂದು ಭಕ್ತಿ ಲತಾ ಬೀಜನ ನಿನ್ನ ಹೃದಯದಲ್ಲಿ ನೆಟ್ಕೊ. ಆದ್ರೆ ಆ ಬೆಳೆದು ಏನಾಗ್ಬೇಕು, ಪರಮಾತ್ಮ ಭಗವಂತ ಏನಿಂದ ಇದನ್ನಲ್ಲ ದೇವೋತ್ತಮ ಪರಮಪುರುಷ ಅವನ ಪಾದ ಕಮಲಗಳಲ್ಲಿ ಹೋಗುವವರೆಗೂ ಅದನ್ನ ಬಿಡ್ಬೇಡ. ಭಕ್ತಿ ಭಜನ ಎಲ್ಲವನ್ನ ಮಾಡ್ತಾ ನೀನ್ ಏನ್ ಮಾಡ್ಬೇಕ, ಆ ಒಂದು ಗಿಡವನ್ನ ಬೆಳೆಸ್ಕೊ. ನೀನು ಪರಿಪೂರ್ಣತೆಯನ್ನ ಹೊಂದುತ್ತೀಯ. ಈ 12ನೇ ಅಧ್ಯಾಯದಲ್ಲಿ ಭಗವಂತನ ಒಂದು ಭಕ್ತಿಯನ್ನ ಮಾಡುವಂತದ್ದು ನಿನ್ಗೆ ಅದಾಗ್ಲಿಲ್ವಾ, ಧರ್ಮದ ಈ ಭಕ್ತಿಯ ಒಂದು 4 ತತ್ವಗಳು ಏನಿದೆ, ಭಜನೆಯನ್ನ ಮಾಡುವಂಥದ್ದು, ಪ್ರಸಾದವನ್ನ ತಿನ್ನುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಸೇವೆಯನ್ನ ಮಾಡುವಂಥದ್ದು, ಇದೆಲ್ಲ ಮಾಡು. ಅದು ನನ್ ಕೈಯಲ್ಲಾಗಲ್ಲ. ಕೆಲಸವನ್ನ ಮಾಡು. ನನಗೆ ಅನಕ್ಷರಸ್ಥನಾಗಿದ್ದೇನೆ, ಯಾವ್ದೋ ನಿನ್ ಕೆಲಸ ಬರುತ್ತೆ, ಹೂ ಕಟ್ಲಿಕ್ಕೆ ಬರುತ್ತೆ, ದೇವಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುತ್ತೆ, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ, ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಸೇವೆ ಮಾಡ್ತೀನಿ, ಅದು ಕೂಡ ಸೇವೆ. ಅದು ನನ್ಗಾಗ್ಲಿಲ್ಲ, ದೇವಸ್ಥಾನಗಳನ್ನ ಕಟ್ಟಿಸು, ಆಸ್ಪತ್ರೆಗಳನ್ನ ಕಟ್ಟಿಸು, ಅದು ಕೂಡ ನಿನ್ಗೆ ಒಂದು ರೀತಿಯಾದಂತ ಭಕ್ತಿ. ಅದೇ ಲೀಸ್ಟ್ ಅಲ್ಲಿರುವಂತ ಭಕ್ತಿ. ನಾವು ಮಹಾಮಂತ್ರವನ್ನ ಹೇಳೋದಕ್ಕಿಂತ, ಈ ಕಟ್ಟಡಗಳನ್ನ ಕಟ್ಟಿಸೋದಕ್ಕಿಂತ ಮಹಾಮಂತ್ರ ಹೇಳೋದು ಈಸಿ ಅಲ್ವಾ. ಸಾಧ್ಯ ಆದ್ರೂ ಅದೇ ಮಾಡೋಣ ಅಂತ. ಆದ್ರೆ ಯಾವುದನ್ನೇ ಮಾಡು, ನೀನು ಭಕ್ತಿ ಪೂರ್ವಕವಾಗಿ ಮಾಡು. ಯಾರ್ಯಾರಿಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾದಂತಹ ಪೂಜೆಯನ್ನ ಮಾಡ್ಬೇಕು, ಆರಾಧನೆಯನ್ನ ಮಾಡ್ಬೇಕು, ಅದನ್ನೆಲ್ಲ ಕೊಟ್ಟಿದ್ದೇನೆ. ನನ್ಗೇನು ಮಾಡಕ್ಕಾಗಲ್ಲ, ಕಟ್ಟಡಗಳನ್ನ ಕಟ್ಸ್ತೀನಿ, ನಂತರ ದುಡ್ಡು ಸಾಕಷ್ಟಿದೆ, ನನ್ನ ಕಟ್ಸು, ಅದು ಕೂಡ ಭಕ್ತಿಯೇ. ನಾನು ಅನಕ್ಷರಸ್ಥನಾಗಿದ್ದೀನಿ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೆಂಪಲ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತದೆ, ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಅದು ಭಕ್ತಿಯೇ. ನನ್ಗೇನು ಮಾಡಕ್ ಆಗ್ತಲ್ಲ. 10 ಜನ ನನ್ ಫ್ರೆಂಡ್ಸ್ ಇದಾರೆ, ಈ ರೀತಿಯಾದಂತಹ ಒಂದು ಕ್ಲಾಸಸ್ ನಡೀತಾ ಇದೆ, ಫ್ರೀ ಆಗಿ ಕೊಡ್ತಾ ಇದಾರೆ, ಯಾವುದೇ ರೀತಿಯಾದ ವೆಚ್ಚವೇ ಇಲ್ಲ, ಫೀಸ್ ಇಲ್ಲ, ಏನು ಇಲ್ಲ. ನಾನು ಏನ್ ಮಾಡ್ತೀನಿ, ಆ ಒಂದು ವಿಚಾರವನ್ನ ಅವ್ರಿಗೆಲ್ಲ ತಿಳಿಸ್ತೀನಿ, ಇದು ಕೂಡ ಭಕ್ತಿಯೇ. ಪ್ರಚಾರ ಮಾಡೋದು ಇನ್ನೂ ಭಕ್ತಿಯೇ. ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಲ್ಲಿಗೊಂದು ನಾನು ಅಷ್ಟು ಹಣದ ಸಹಾಯವನ್ನ ಮಾಡ್ತೇನೆ. ನನ್ನ ಹತ್ರ ಸಾಕಷ್ಟು ಎಕನಾಮಿಕ್ ಇದೆ, ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಕೊಡ್ತೇನೆ. ಅದ್ರಲ್ಲಿ ನಾವು ಕೊಡುವಂತಹ ಒಂದಷ್ಟು ದುಡ್ಡು ಇವತ್ತು ನಮ್ಗೆ ಅದು ಚಿಕ್ಕದಿರಬಹುದು, ಭಗವಂತ ಮತ್ತೆ ನನಗೆ ಅದಕ್ಕೆ 10ರಷ್ಟು ನಮ್ಗೆ ಕೊಡ್ತಾನೆ. ನಾವ್ ಇವತ್ತಿರ್ತೀವಿ ಹೋಗ್ತೀವಿ, ಆದ್ರೆ ಭಗವಂತನಿಗೆ ಕಟ್ಟುವಂತಹ ಒಂದು ಭವ್ಯ ಮಂದಿರಗಳು ಸೂರ್ಯ ಚಂದ್ರರಿರುವ ತನಕ ಇರ್ತಾರೆ. ನಾವು ಅದನ್ನ ಯೋಚನೆ ಮಾಡ್ಬೇಕು. ನಾನು ಎಷ್ಟೆಲ್ಲ ನನ್ನ ಹತ್ರ ಇದ್ರು ಕೂಡ ಭಗವಂತನೇ ನನಗೆ ಒಂದಿಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ. ಶಾಶ್ವತವಾಗಿರುವಂತದ್ದು ಭಗವಂತನಿಗೆ ಭವ್ಯ ಮಂದಿರವನ್ನು ಕೊಟ್ಟು ಭಗವಂತನ ಬಗ್ಗೆ ಹಾಡಿ ಹೋಗ್ಲಿಕ್ಕೆ ದಿನನಿತ್ಯ ಸಾವಿರಾರು ಜನಕ್ಕೆ ಅದನ್ನ ಒಂದು ವಿದ್ಯಾದಾನವನ್ನ ಅನ್ನದಾನವನ್ನ ಕೊಡ್ತಿರ್ತಾರಲ್ಲ, ಅಂತದ್ರಲ್ಲಿ ನಾನೊಂದಿಷ್ಟು ಕೈಯಲ್ಲಿ ಕೈ ಜೋಡಿಸಿ ನಾನೇನಾದ್ರೂ ಒಂದಿಷ್ಟು ಸೇವೆಯನ್ನ ಮಾಡಬಹುದಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ ಬಂದಾಗ ಅದು ಕೂಡ ಸೇವೆಯೇ. ಸೊ ಇದನ್ನೆಲ್ಲ ಭಕ್ತಿಯಲ್ಲಿ ಬರುತ್ತೆ. ಹೇತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಾಸ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ದತ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿತ್ ಪಾರ್ಥ ಮಯ್ಯಾವೇಶಿತ ಚೈತಸಾಂ. ಪಾರ್ಥ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನ ಧ್ಯಾನಿಸುತ್ತಾ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರ ಉದ್ಧಾರ ಮಾಡ್ತೇನೆ. ನಮ್ಮ ಸಮಸ್ಯೆ ಏನು, ನಿಜವಾಗ್ಲು ಜನ್ಮ ದುಃಖ ಜರಾವ್ಯಾಧಿ ದುಃಖಾಲಯಮ ಶಾಶ್ವತಂ, ಈ ಒಂದು ಅನುಭವಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಸಂಸಾರ ಸಾಗರದಿಂದ ಯಾರು ದಾಟಿಸ್ತಾರೆ ನಮ್ಮನ್ನ ಅಂತಂದ್ರೆ ಆ ಭಗವಂತನೊಬ್ಬನೇ. ಅವನನ್ನ ನಾವು ಆರಾಧನೆ ಮಾಡಿ ಅವನೇನ್ ಮಾಡಿದ್ರೆ ನೇರವಾಗಿ ನಮ್ಮನ್ನ ಈ ಭವಸಾಗರದಿಂದ ದಾಟಿಸ್ತಾನೆ ಅಲ್ವಾ. ಹತಂ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಇಚ್ಛಾಮಿ ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗಿಲ್ಲದಿದ್ದರೆ ಭಕ್ತಿ ಯೋಗವಾದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸಿ. ಈಗ ನನ್ನನ್ನು ಸೇರುವ ಬಯಗಳನ್ನು ಬೆಳೆಸಿಕೋ. ಈಗ ಏನ್ ಪ್ರಭುಪಾದರು ಸುಲಭ ಮಾರ್ಗವನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಜಪವನ್ನ ಮಾಡುವಂಥದ್ದು, ಪ್ರಸಾದವನ್ನ ತಿನ್ನುವಂಥದ್ದು, ಭಜನೆಗಳಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು, 4 ನಿಯಂತ್ರಕ ತತ್ವಗಳು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಬಳಸ್ಕೊಳ್ತಾ ಹೋದಾಗ ಭಕ್ತಿಯಲ್ಲಿ ತಾನಾಗೆ ನಮ್ಗೆ ಬರುತ್ತೆ. ಹೇಗೆ ಮಗು ಸ್ಕೂಲಿಗೆ ಹೋಯ್ತಲ್ಲ ಹಾಗೇನೆ ಈಗ ನಾವು ಮಗು ಸ್ಕೂಲಿಗೆ ಹೋಗೋ ರೀತಿಯಲ್ಲಿ ಲೆಕ್ಕದಲ್ಲೇ ಇದ್ದೇವೆ. ಅದನ್ನ ನಾವು
ಉಪಯೋಗಿಸ್ಕೋಬೇಕಂತೆ. ಏತು ಧರ್ಮಾಮೃತಂ ನಿಧಂ ತಥೋ ಯುಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರ್ಯ ಭಕ್ತ ಸ್ಥೇತಿ ವಾಮೇ ಪ್ರಿಯಾ. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರೋ. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು, ಇದಂತಿಂತ ಮಾರ್ಗ ಅಲ್ಲ, ಅಮೃತ ಮಾರ್ಗವನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೆ ಅವ್ರು ಪರಮ ಗುರಿಯನ್ನಾಗಿ ಮಾಡ್ಕೊಳ್ತಾರೆ, ಅವ್ರು ನನಗೆ ಬಹುಪ್ರಿಯ. ಇನ್ನು ಭಗವಂತನಿಗೆ ಪ್ರಿಯವಾಗೋದ್ರಿಂದ ಇರುವಂತಹ ಕೆಲಸ ಬಿಟ್ಟು ನಮ್ಗೆ ಇನ್ನೇನು ಉತ್ತಮವಾದ ಇನ್ನೆಂತಹ ಮತ್ಕಾರವಾದಂತಹ ಕೆಲಸ ನಮ್ಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ, ಹೌದಪ್ಪ ಇಷ್ಟು ದಿವಸ ನಾನು ಕಳೆದಿದ್ದಾಯ್ತು, ಹೇಗೋ ಕಳೆದು ಬಿಟ್ಟೆ, ಇನ್ನು ಮುಂದೆ ಆದ್ರೂ ನಾನು ಏನ್ ಮಾಡ್ಬೇಕು, ಭಕ್ತಿಯನ್ನ ಮಾಡ್ಬೇಕು. ಪ್ರಭುಪಾದ್ರು ಇದನ್ನ ನೆನ್ನೆ ಕೂಡ ಹೇಳಿದೆ, ಇವತ್ತು ಹೇಳ್ತೀನಿ. 101 ಜನರ ಒಂದು ತಲೆನ ಕೆಡಿಸ್ಲಿಕ್ಕೆ ಎಷ್ಟೋ ಒಂದು ರೀತಿಯಾದಂತ ವಿಧಾನಗಳನ್ನ ತಗೊಬಂದು ಅವ್ರಿಗೆ ಸುಮ್ನೆ ಕಾಲಕ್ಷೇಪ ಮಾಡಿಸ್ತಿದ್ದಾರೆ. ನಾನು ಏನ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಅವ್ರು ಯೋಚನೆ ಮಾಡಿದ್ರು, ಕೃಷ್ಣ ಅನ್ನೋಂಥ ಕೃಷ್ಣ ಕಾನ್ಶಿಯಸ್ ಅನ್ನೋ ಒಂದು ಸಂಸ್ಥೆನ ನಾನು ಸ್ಥಾಪನೆ ಮಾಡ್ಬೇಕು, ಅಲ್ಲಿ ನಿಜವಾದ ಜ್ಞಾನವನ್ನ ಕೊಡ್ಬೇಕು ಅವ್ರಿಗೆ, ಅವರು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳುವಂತ ಎಲ್ಲ ತಿಳುವಳಿಕೆಯನ್ನ ಅವ್ರಿಗೆ ನಾನು ಕೊಡ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಕೃಷ್ಣ ಸಂಘವನ್ನ, ಈ ಕೃಷ್ಣ ಸಂಸ್ಥಾಪಕ ಆಚಾರ್ಯರಾದ ಪ್ರಭುಪಾದರು ಏನ್ ಮಾಡ್ತಾರೆ, ಆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಯಾಕೆ ಅಂತಂದ್ರೆ ಅದು ಅಥೆಂಟಿಕ್ ಆಗಿದೆ, ಒರಿಜಿನಲ್ ಆಗಿದೆ, ಅಲ್ಲಿ ಕೊಡುವಂತಹ ಜ್ಞಾನ ಎಲ್ಲ ಜ್ಞಾನಗಳಿಗಿಂತ ಭಿನ್ನವಾದದ್ದು, ಅದು ನಮ್ಗೆ ಅರ್ಥವಾಗ್ಬೇಕು ಅಷ್ಟೇ. ಸಾರಿ ಹೇಳ್ತಿದೆ, ಭಕ್ತಿ ಅನ್ನುವಂಥದ್ದು ಅವ್ರಿಗೆ ನಾವು ಕೊಡ್ತಾ ಇಲ್ಲ, ಭಕ್ತಿಯನ್ನ ಮಾಡಿ ನಿಮ್ಮ ಉದ್ಧಾರವನ್ನ ನೀವು ಮಾಡ್ಕೊಳ್ಳಿ ಅಂತ ಪ್ರಭುಪಾದ್ರು ಹೇಳ್ತಾ ಇರೋಂಥದ್ದು, ಅವ್ರು ಇನ್ನೇನು ಹೇಳ್ತಾ ಇಲ್ಲ. ಸೊ ಇದನ್ನ ಈ ಜ್ಞಾನವನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕು, ಭಗವಂತನಿಗೆ ಶರಣಾಗತರ ಹಾಗೆ ಆ ಭಕ್ತಿ ಸಾಧನೆಯನ್ನ ಮಾಡ್ತಾ ಜೀವನ್ ಮುಕ್ತಿಯನ್ನ ಪರಮಗತಿಯನ್ನ ಪಡುವಂತಹ ಒಂದು ಸ್ಥಾನವನ್ನ ನಾವೇನ್ ಮಾಡ್ಕೋಬೇಕು, ಸಾಧನೆಯ ಮೂಲಕ ನಾವು ಪಡೆದುಕೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಪ್ರಶ್ನೆಗಳು